సొల్మిలు నమ్మకుడ్ల తుడు వార్తలు యాను డాక్టర్ ప్రియಾ ಹರೀಶ್ ಇತ ಮುಖ್ಯಾಂಶಗಳು. ಒಡಿಪು ಜಿಲ್ಲೆಡು 5 ಹೆಚ್ಚ ಪಾಸಿಟಿವ್ ಇತ್ತಿನ ಗ್ರಾಮ ಇಡೀ ಲಾಕ್ಡೌನ್ ಮಲ್ತಿ ಬೊಕ್ಕ ಕಮ್ಮಿ ಆವಂದುಪ್ಪುನ ಕೊರೋನಾ ಸೀಕು ಒಂಜಿ ವರದಿ. ಕೇಂದ್ರ ಸರ್ಕಾರ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಬೆಲೆ ಏರಾಯನೆಕ್ ಬಾರಿ ಏವ್ರತೋಜೈನ ಕಾಂಗ್ರೆಸ್ ಪಕ್ಷ ಪಾಣೇರು ಬ್ಲಾಕ್ ಕಾಂಗ್ರೆಸ್ ತನ್ನಿಲೆಟ್ಟು ಬಿಸಿ ರೋಡು ಕೈಕಂಬೋಡು ಪ್ರತಿಭಟನೆ. ನರಮಾಣ್ಯನ ಕಳ್ವ ಸಾಗಾವನ ಕೇಸಿಡು ಶ್ರೀಲಂಕಾದ 30 ಜನ ಸ್ವಾಧೀನಗೂ ಕುಡ್ಲಡು LSD ಡ್ರಗ್ಸ್ ಮಾರೊಂದಿತ್ತಿನ ಮೊಹಮ್ಮದ್ ಅಜ್ನಾಸ್ ಬಂಧನ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್. ಬಜರಂಗದಳ ಬೊಕ್ಕ ವಿಶ್ವ ಹಿಂದೂ ಪರಿಷತ್ ಸಮಾಜ ಸೇವೆ ಕುಡ್ಲಡು ಕೊರೋನಾ ಸೀಕಡು ತೀರ್ನಕ್ಲೆನ ಪುಣತ ಮಾತಾ ಕಾರ್ಯಲೆನು ಧರ್ಮಗು ನಡಪಾದು ಜಿಲ್ಲೆಡು ಪೆರ್ಮೆಗ ಸಂದದಿನ ಬಗೆಟ್ ಒಂಜಿ ವರದಿ. ವಾರ್ತೆದ ವಿವರ. ಒಡಿಪು ಜಿಲ್ಲೆಡು ಕೊರೋನಾ ಸೀಕು ಹಳ್ಳಿಗೆ ಪೊಗ್ಗುದು ಸರ್ಕಾರಗೂ ತರೆಬೇನದ ಸಂಗತಿ ಆದಿತ್ತಂಡ 5 ಹೆಚ್ಚ ಪಾಸಿಟಿವ್ ಇತ್ತಿನ ಗ್ರಾಮ ಇಡೀ ಲಾಕ್ಡೌನ್ ಮಲ್ತಿ ನಡೆದವರ ಸೀಕಿತ್ತೆ ಕಮ್ಮಿ ಆವೊಂದುಂಡು ಇತ್ತೆ ಆ ಬಗೆಟ್ ಒಂಜಿ ವರದಿ. ಕೊರೋನಾ ರಡ್ಡನೆ ಸೆರೆ ಶುರುವಾನಗ ಒಡಿಪುಡು ಕೊರೋನಾ ಸೀಕ್ ದಿನ ಹೆಚ್ಚಾವಂದಿತ್ತಂಡ ಪ್ರತಿಯೊಂದು ಹಳ್ಳಿಲೆಗ್ಲ ಪೊಗ್ಗುದಿತ್ತಂಡ ನಿಯಂತ್ರಣ ಸಾಧ್ಯ ಹೊಂದಿಜ್ಜಾಡ್ ಅಂಚಾದ್ ಹಳ್ಳಿಲೆಡು ಕೊರೋನಾ ನಿಯಂತ್ರಣವು ಒಡಿಪು ಜಿಲ್ಲಾಡಳಿತ ನಿಯಮ ಒಂಜೇನು ಜಾರಿ ಮಲ್ತದು ಇತ್ತೆ ಪಾಸಿಟಿವ್ ಕಮ್ಮಿ ಆವೊಂದುಂಡು. ಜಿಲ್ಲೆದ 257 ಹಳ್ಳಿಲೆಗ್ಲ ಕೊರೋನಾ ಕಾರು ಊರ್ದುಂಡು. ಒಂದು ಜಿಲ್ಲಾಡಳಿತವು ತರೆಬೇನದ ಸಂಗತಿಯಾದ ಗ್ರಾಮ ಇಡೀ ಲಾಕ್ಡೌನ್ ಪಂಪುನ ಪೊಸ ಅಸ್ತ್ರ ಪ್ರಯೋಗ ಮಲ್ತಂಡ ಇತ್ತೆ ಕೊರೋನಾ ಸೀಕ್ ತಗ್ಗೊಂದುಂಡು. 5 ಹೆಚ್ಚ ಪಾಸಿಟಿವ್ ಇತ್ತಿನ 14 ಗ್ರಾಮುಲೆನು ಇಡೀ ಲಾಕ್ಡೌನ್ ಮಲ್ತದಂಡ. ಇಡೀ ಲಾಕ್ಡೌನ್ ಪಂಡ ಸುರೂಕೆ ದಿನನಿತ್ಯದ ಸೊತ್ತುಲೆನು ದೆತ್ತೊನರೆ ಅವಕಾಶ ಕೊಡ್ದು 5 ಬುಕ್ಕ 7 ದಿನ ಪೇಪರ್ ಮರ್ದಗ ಮಾತ್ರ ಅವಕಾಶ. ಗ್ರಾಮುಲೆನ ಗಡಿ ಬಂದ್ ಮಲ್ತದು ಬ್ಯಾರಿಕೇಡ್ ಪಾಡ್ದು ಆರಗು ಪೊಲೀಸರ್ನು ದಿಯೇರ ಅಂಚಾದ ಜಿಲ್ಲೆದ ಪಾಸಿಟಿವ್ ರೇಟ್ 7.7 ಒರ್ಬೇಕ ಜೈತಂಡ. ಇಂದು ಸಾಧ್ಯಾಯನಿ ಇಡೀ ಲಾಕ್ಡೌನ್ ಹಿಡಿದು ಪನ್ಪೆರು ಜಿಲ್ಲಾಧಿಕಾರಿ ಜಿ ಜಗದೀಶ್. ಸುರುಕಿತ್ತಿನ ಪೋಡಿಗೆ ಒಡಿಪು ಜಿಲ್ಲೆಡು ಇತ್ತೆ ಕಮ್ಮಿ ಆತಂಡ. ಕೊರೋನಾ ಗುಣ ಆಂಡು ಜನಕುಲು ಮದತ್ ಬುಡುಂಡ ಅಪಾಯ ಖಂಡಿತ ಅಂಚಾದ ಜನಕುಲು ಜಾಗೃತಿ ಆವಡು ಸರ್ಕಾರದ ಮಾರ್ಗಸೂಚಿಯನ್ನು ಪಾಲನೆ ಮಲ್ಪೊಡು. ಕೊರೋನಾ ಪರಿಸ್ಥಿತಿಯನ್ನು ಅವಲೋಕನ ಮಾಡಬೇಕು ಅಂತ ಮಾನ್ಯ MP ಅವರು ಮತ್ತು ಎಲ್ಲ ಶಾಸಕರ ಜೊತೆ ಅಧಿಕಾರಿಗಳು ಚರ್ಚೆಯನ್ನು ನಡೆಸಿದ್ದೀವಿ. ಅದರಲ್ಲಿ ಕರೋನಾ ಪಾಸಿಟಿವಿಟಿ ರೇಟು ಗಣನೀಯವಾಗಿ ಇಳಿಕೆ ಆಗಿರೋದನ್ನು ನಾವು ಗಮನಿಸಿದ್ದೇವೆ. ನಿಮಗೆಲ್ಲರಿಗೂ ಗೊತ್ತಿದೆ, ನಮ್ಮ ಜಿಲ್ಲೆಯ ಪಾಸಿಟಿವಿಟಿ ರೇಟು ಕಳೆದ 2 ದಿನಗಳಿಂದ ಬಿಲೋ 10% ಬಂದಿದೆ. ಈ 40 ಪಂಚಾಯತ್ಗಳಲ್ಲಿ ಇವತ್ತು ಬರೀ 16 ಪಂಚಾಯತ್ಗಳು ಮಾತ್ರ ಉಳಿದಿವೆ. ಪಂಚಾಯತ್ ಲಾಕ್ಡೌನ್ ಏನು ಸಂಪೂರ್ಣ ಲಾಕ್ಡೌನ್ ಮಾಡಿದೆ, ನಿಜವಾಗೂ ಸಹ ಅದ್ಭುತವಾಗಿ ಕೆಲಸವನ್ನು ಮಾಡಿದೆ. ಅದಕ್ಕಾಗಿ ನಾನು ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಮತ್ತು ಎಲ್ಲ ಅಧಿಕಾರಿ ವರ್ಗವನ್ನು ಅಭಿನಂದಿಸ್ತೇನೆ. ನಿಜವಾಗೂ ಸಹ ಸಾರ್ವಜನಿಕರನ್ನು ಅಷ್ಟೇ ಅವರು ಸಹಕಾರ ಕೊಟ್ಟಿದ್ದಕ್ಕಾಗಿ ಅವರಿಗೂ ಅಭಿನಂದಿಸ್ತೇನೆ. ನಿಜವಾಗೂ ಸಹ ಸಂಪೂರ್ಣ ಲಾಕ್ಡೌನ್ ವರ್ಕ್ ಆಗಿದೆ. ಈಗಲೂ ಅಷ್ಟೇ ಅದೇ ಕಾರಣಕ್ಕಾಗಿ ಹೆಚ್ಚು ಕೇಸ್ ಇರುವಂಥ 16 ಪಂಚಾಯತ್ಗಳನ್ನು ಲಾಕ್ಡೌನ್ ಮಾಡಿದೆ. ನವಭಾರತ ಪತ್ರಿಕೆ ಹಿಡಿದು ಪುದರ್ ಪಡೆದಿತ್ತಿನ ಕುಡ್ಲಾ ಕೊಡಿಯಲ್ ಬೈಲ್ದ ನವಭಾರತ ಸರ್ಕಲ್ ಅನ್ನು ಶುಕ್ರವಾರ ರಾತ್ರಿ ಅಭಿವೃದ್ಧಿದ ದಿಟ್ಟಿಡು ನೆಲ ಸಮ ಮಲ್ತದೇರ. ಈ ಬಗೆಟ್ಟು ಸಾರ್ವಜನಿಕರು ಸಂಘ ಸಂಸ್ಥೆಲು ಏವ್ರತೋಜಾದೇರ. ಅವೈಜ್ಞಾನಿಕ ಸರ್ಕಲ್ ಅನ್ನು ಸ್ಮಾರ್ಟ್ ಸಿಟಿ ಅಭಿವೃದ್ಧಿ ದಿಟ್ಟಿಡು ದೈದ ಸರ್ಕಲ್ ಅನ್ನು ಕೂಡ ಸರಿಯಾಯಿನ ಜಾಗೆಡು ತಾಪನೆ ಮಲ್ಪುಣೊಂದು ಮೇಯರ್ ಪ್ರೇಮಾನಂದ ಶೆಟ್ಟಿ ನಮ್ಮ ಕುಡ್ಲಗು ತೆರಿಪಾದೇರ. ಏರಿಗ್ಲ ಓವೇ ಸಂಗತಿ ಗೊತ್ತಾವಂದಿನಂಚ ರಾತ್ರಿಡು ಕುಡ್ಲಾ ಕೊಡಿಯಲ್ ಬೈಲದ ನವಭಾರತ ವೃತ್ತನ್ನು ನೆಲಸಮ ಮಲ್ತದೇರ. ಸ್ಮಾರ್ಟ್ ಸಿಟಿ ಉದ್ದೇಶುಡು ಸರ್ಕಲ್ ದೇದೇರ. ದುಂಬು ಕುಡ್ಲದ ಮುಖ್ಯ ಪೇಪರ್ ಆದಿತ್ತಿನ ನವಭಾರತದ ಅಚ್ಚಿದ ಇಲ್ಲು ಬೊಕ ಆಫೀಸ್ ಇತ್ತಿ ನೆಡ್ದಾವ್ರ ನವಭಾರತ ಸರ್ಕಲ್ ಎಂದು ಪುದರ್ ಪಡೆದು ಪತ್ರಿಕಾ ರಂಗಗೂ ಪೆರ್ಮೆದ ಸಂಗತಿ ಆದಿತ್ತನ. ಒಂಜಿ ಪೇಪರ್ದ ಪುದರ್ಡುಪ್ಪುನ ಸರ್ಕಲ್ ಅನ್ನು ದಿಪ್ಪುನವೇ ಮಲ್ಲ ತಪ್ಪು ಅಂಚಿನವಲು ಸರ್ಕಲ್ದ ಮಿತ್ತು ಸರ್ಕಲ್ ಆಂಡ್ ಅವೆನು ಕಡೀರ್ದ ರಾಷ್ಟ್ರ ಕವಿ ಮಂಜೇಶ್ವರ ಗೋವಿಂದ ಪೈ ವೃತ್ತ ಮಲ್ತೆರ. ಇತ್ತೆ ಕನ್ನಡ ಸಂಘಟನೆಲು ಸೊರಲಕ್ಕಾದು ಏವ್ರತೋಜಾದ. ಮೇಯರ್ ಪ್ರೇಮಾನಂದ ಶೆಟ್ಟಿ ಈ ಬಗೆಟ್ ನಮ್ಮ ಕುಡ್ಲಗಪ್ಪ ತೆರೆದು ಅವು ಅವೈಜ್ಞಾನಿಕ ಸರ್ಕಲ್ ಅಭಿವೃದ್ಧಿ ದಿಟ್ಟಿಡು ದೇದಡ. ಸರಿಯಾಯಿನ ಜಾಗಿಡು ಸರ್ಕಲ್ ಮಲ್ತದು ಅಭಿವೃದ್ಧಿ ಮಲ್ಪರೆ ಸೇವಾಂಜಲಿ ಸೇವಾ ಟ್ರಸ್ಟ್ಗೆ ಕೊರ್ಪ.
ಗುತ್ತಿಗೆ ತೆತ್ತೊನ್ನಕ್ಲೆಗು ಪುರ್ಸೋತಿತ್ತಂಡ ಅಂಚ ರಾತ್ರೆ ಸರ್ಕಲ್ದೇ ಇದ್ದೀರ ಬೇತದಾಲ ಕಾರಣ ಇಜ್ಜಿಂದ ಪಂಡಿರ ಸಾಮಾಜಿಕ ಕಾರ್ಯಕರ್ತರು ಹನುಮಂತ ಕಾಮತ್ ಪಾತಿರ್ದು ಸೇವಾಂಜಲಿ ಟ್ರಸ್ಟ್ ಗೋವಿಂದ ಪಯ್ಯರ್ನ ಕಂಚಿದ ಮೂರ್ತಿ ಮಲ್ತದು ವೈಜ್ಞಾನಿಕ ರೀತಿಡು ಪೊರ್ಲುದ ವೃತ್ತ ಆಯರೆ ಉಂಡು ಪಂಡಿರ. ಮಂಗಳೂರಿನ ಸೇವಾಂಜಲಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಅದನ್ನು ಸಂಪೂರ್ಣ ಈಗಿನ ನವೀನ ರೀತಿಯಲ್ಲಿ ಗೋವಿಂದ ಪೈ ಅವರ ಒಂದು ಪಂಚಲೋಹದ ಇಲ್ಲ ಕಂಚಿನ ಪುತ್ಥಳಿಯನ್ನು ಇಟ್ಟು ಗೋವಿಂದ ಪೈ ವ್ರತ ಮಾಡಲಿಕ್ಕೆ ನಾವು ಕೊಟ್ಟ ಮನವಿಯ ಪ್ರಕಾರ ಮಂಗಳೂರು ಮಹಾನಗರ ಪಾಲಿಕೆಯಿಂದ ನಮಗೆ ಆದೇಶ ಆಗಿದೆ. ಇದು ನಮ್ಮ ಗಮನಕ್ಕೆ ತರದೆ ಯಾಕೆ ಇವರು ಮಾಡ್ತಾರೆ ಹೇಳಿದ್ದಕ್ಕೆ ನಾವು ವಿಚಾರಿಸಿದ್ದು. ಆದರೆ ಇದನ್ನು ನಾವು ಆದಷ್ಟು ಬೇಗ ಪಾಲಿಕೆಯವರು ಅದನ್ನು ಸರ್ಕಲ್ ಮಾಡಿ ಕೊಟ್ಟ ಕೂಡಲೇ ಅದರಲ್ಲಿ ಒಂದು ನವೀನ ಮಾದರಿಯ ಒಂದು ಗೋವಿಂದ ಪೈ ಅವರ ಪುತ್ಥಳಿ ಇಟ್ಟು ಅದನ್ನು ಚೆಂದ ಮಾಡಿ ಅಭಿವೃದ್ಧಿ ಮಾಡ್ತೇವೆ. ಕುಡ್ಲನಗರ ಪೊಲೀಸ್ ನಡಪಾಯಿನ ಕಾರ್ಯಾಚರಣೆಡು ನರಮಾಣ್ಯ ಕಲ್ವಸಾಗಟದ 39 ಜನಕ್ಲೆಗೂ ಸ್ವಾಧೀನಗುದೇ ತೊಂದೆರ ಮೊಕ್ಕಲು ಶ್ರೀಲಂಕಾಡ್ದು ತಮಿಳ್ನಾಡುಗೆ ಬತ್ತದು ಕೆನಡಾ ದೇಶಗೂ ಪೋಪುನಕಲು ತಮಿಳ್ನಾಡುದ ಓಟುಡ್ದಾವ್ರ ಕುಡ್ಲಗು ಅಕ್ಲೇನ್ ಕಡಪುರ್ದೆರೆಂದು ಕುಡ್ಲಾ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಸುದ್ದಿಕುಟ್ಟೋಡ್ ತೆರಿಪಾದೆರ. ಕುಡ್ಲನಗರ ಪೊಲೀಸ್ ನಡಪಾಯಿನ ಕಾರ್ಯಾಚರಣೆಡು ನರಮಾಣ್ಯನು ಕಲ್ವಸಾಗವ್ನ ಕೇಸನ್ನು ನಡಪತ್ತದು 39 ಜನಕ್ಲೇನು ನಗರುಡು ಸ್ವಾಧೀನಗುದೇ ತೊಂದೆರ ಈ ಬಗೆಟ್ಟು ಕುಡ್ಲಾ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಕುಡ್ಲಡು ಸುದ್ದಿಕುಟ್ಟೋಡು ಮಾಹಿತಿ ಕೊಡ್ತೆರ. ಮೊಕ್ಕಲು ಶ್ರೀಲಂಕಾಡ್ದು ತಮಿಳ್ನಾಡುದ ತೂತುಕುಡಿಗ್ ಬತ್ತದು ಅಲ್ತರ್ದು ಕೆನಡಾಗು ಪೋಯರೆತ್ತೆರ ತಮಿಳ್ನಾಡು ಓಟುಡ್ದಾವ್ರ ಅಕ್ಲೇನು ಕುಡ್ಲಗ್ ಕನತ ಬಿಡ್ತೆರ ಮುಲ್ಪದ ಲಾಡ್ಜ್ಲೆಡ್ ತಿಂಗೋಲಡ್ ದಿಂಚ ವಾಸ ಮಲ್ತೊಂದಿತ್ತೆರ ಮೊಕ್ಲಿನ ಮಿತ್ತು ಪಾಂಡೇಶ್ವರ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದನಂದು ಆರ್ಪಂಡಿರ. ನಗರುಡು ಮೊಕ್ಲೆಗ್ ನಿಲೆ ಒದಗಾಯಿ ನಕ್ಲಿನ ಬಗೆಟ್ ತನಿಖೆ ಶುರುವಾತಂಡ ಬೇತೆ ದೇಶದಕ್ಕಲು ಕುಡ್ಲಗ್ ಬತ್ತದು ಅಕ್ರಮ ವಾಸ ಮಲ್ತೊಂದುಪ್ಪನ ಬಗೆಟ್ ತನಿಖೆ ದುಂಬರಿದಂಡ ಮುಲ್ಪ ಅಕ್ಲೆಗ್ ನಿಲೆ ಒದಗಾಯಿನ ಆಜಿ ಜನನು ಸ್ವಾಧೀನಗುದೆ ತೊಂದುಂಡು ಆಜಿರ್ದು 10 ಲಕ್ಷ ಶ್ರೀಲಂಕಾದ ದುಡ್ಡು ಕೊರ್ದು ಅಕ್ಲಿನ ಲೆತ್ತೊಂದ್ ಬೈದೇರ ಬಂಧನಾಯಿನಕ್ಲಿಡ ಹೆಚ್ಚಿನಕ್ಲು ತಮಿಳು ಪಾತಿರ್ವೇರ ಶ್ರೀಲಂಕಾಡ್ದು ಮಾರ್ಚ್ 17ಕ್ಕೆ ತಮಿಳ್ನಾಡುಗೆ ಬೈದೇರ ಮೊಕ್ಕಲು ಕೆಲಸಗಾದ ಕೆನಡಾಗು ಪೋಯರೆತ್ತಿರಂದು ಪೊಲೀಸ್ ಕಮಿಷನರ್ ಶಶಿಕುಮಾರ್ ಪಂಡೇರ. 6-7 ಜನನ ನಾವು ಈಗಾಗಲೇ ವಶಕ್ಕೆ ತಗೊಂಡಿದ್ದೀವಿ. ಅದರಲ್ಲಿ ನಾವು ಹೋಟ್ಲುಗಳಲ್ಲಿ ಹೋದಂಥ ಸಂದರ್ಭದಲ್ಲಿ ಅಲ್ಲಿದ್ದಂಥವರು ಕೆಲವರು ನಮ್ಮ ವಶದಲ್ಲಿದ್ದಾರೆ. ಸೊ ಒಬ್ಬ ವ್ಯಕ್ತಿಗೆ ಊಟ ಸಪ್ಲೈ ಕೊಡಲಿಕ್ಕೆ ತಮಿಳ್ನಾಡು ಮೂಲದ ಒಬ್ಬ ವ್ಯಕ್ತಿ ಫೋನ್ ಮಾಡಿಬಿಟ್ಟು ಹಣ ಕೊಟ್ಟಿರ್ತಾನೆ ಅನ್ನುವಂಥದ್ದು ನಮಗೆ ಮಾಹಿತಿ ಇದೆ. ಅದನ್ನೆಲ್ಲ ಇನ್ನೂ ಸಂಪೂರ್ಣ ವಿಚಾರಣೆ ಮಾಡ್ತಾ ಇದ್ದೀವಿ. ಈಗಷ್ಟೇ ತಮಗೆ ಎಲ್ಲ ತಿಳಿದಿರೋಂಗೆ ಮಂಗಳೂರು ನಗರ ಕಮಿಷನರೇಟ್ ವ್ಯಾಪ್ತಿಯ ಸೌತ್ ಪಾಂಡೇಶ್ವರ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣವನ್ನು ನಾವು ದಾಖಲು ಮಾಡಿದ್ದೀವಿ. ಇದರಲ್ಲಿ ಸುಮಾರು 38 ಜನ ಶ್ರೀಲಂಕನ್ ಸಿಟಿಸನ್ಸ್ ಅಲ್ಲಿಂದ ಇಲ್ಲೀಗಲ್ ಆಗಿ ತಮಿಳ್ನಾಡಿಗೆ ಬಂದು ತಮಿಳ್ನಾಡಿಂದ ಮತ್ತಿಲ್ಲಿ ಮಂಗಳೂರಿಗೆ ಬಂದು ಕಳೆದ ಸುಮಾರು 1 ತಿಂಗಳ ಕಾಲಾವಧಿಯಿಂದ ಇಲ್ಲಿ ಬೇರೆ ಬೇರೆ ಲಾಡ್ಜ್ಗಳಲ್ಲಿ ಇವರು ವಾಸ ಮಾಡಿಕೊಂಡಿದ್ದು ನಮಗೆ ನಿನ್ನೆ ಮಾಹಿತಿ ಬಂತು. ನಮ್ಮ ಹಿರಿಯ ಅಧಿಕಾರಿಗಳಿಂದ ಮಾಹಿತಿ ಬಂತು. ಮತ್ತು ತಮಿಳ್ನಾಡು ಇಂಟೆಲಿಜೆನ್ಸ್ ವಿಂಗ್ ಏನಿದೆ ಅವರು ಕೂಡ ಮಾಹಿತಿಯನ್ನು ಶೇರ್ ಮಾಡಿದರು. ಡಿಸಿಪಿ ಹರಿರಾಮ್ ಶಂಕರ್ ಬೊಕ್ಕ ಬಾಕಿ ಅಧಿಕಾರಿಗಳು ಸುದ್ದಿ ಕೊಟ್ಟೊಡಿತ್ತೆರ. ಅನಿವಾಸಿ ಭಾರತೀಯ ಉದ್ಯಮಿ ಒಡಿಪು ಭಾಸ್ಕರ್ ಶೆಟ್ಟರಿನ್ ಕೆರೆ ನಕ್ಲೆಗ್ ಶಿಕ್ಷೆ ಆದ ಅರೆನ ಕುಟುಂಬಗೂ ನ್ಯಾಯ ಒದಗಾಯಿನ ಅಂಚನೆ ಕುಂದಾಪುರ ಎಡಮೊಗೆತ ಉದಯ್ ಕುಮಾರ್ನು ಕೆರೆ ನಕ್ಲೆಗ್ ಶಿಕ್ಷೆ ಆದ ಕುಟುಂಬಗೂ ನ್ಯಾಯ ತಿಕ್ಕೊಡುಂದು ಮಾಜಿ ಮಂತ್ರಿ ವಿನಯ್ ಕುಮಾರ್ ಸೊರಕೆ ಒತ್ತಾಯ ಮಲ್ತಿದ್ದೇರ. ಆರು ಒಡಿಪುಡು ಸುದ್ದಿಗಾರರ ಪಾತಿರ್ದೇರ. ಇತ್ತೀಚಿನ ದಿವಸ ಎಡಮೊಗೆಯಲ್ಲಿ ಮಾಜಿ ಮಂತ್ರಿ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ವಿನಯ್ ಕುಮಾರ್ ಸೊರಕೆ ಒಡಿಪುಡು ಸುದ್ದಿಗಾರರ ಪಾತಿರ್ದು ಅನಿವಾಸಿ ಭಾರತೀಯ ಉದ್ಯಮಿ ಒಡಿಪುದ ಭಾಸ್ಕರ್ ಶೆಟ್ಟಿನ ಕೆರ್ನ ಕೇಸಿಡು ತಪ್ಪು ಮಲ್ತಿನಕ್ಲೆಗ್ ಸರಿಯಾಯಿನ ಶಿಕ್ಷೆ ಆತಂಡ ಅಂಚನೆ ಕುಂದಾಪುರೋಡು ಎಡಮುಗೆ ಉದಯ್ ಕುಮಾರ್ನ ಕೆರ್ನ ಕೇಸಿಡ್ಲ ನ್ಯಾಯದಾನ ತಿಕ್ಕೊಡುಂದು ಪಂಡೆರ. ಈ ಕೇಸಿಡು 4 ಬಂಧನ ಮಲ್ತಿದೇರ ನನಲಾತ ಆರೋಪಿಲು ಈ ಕೇಸಿಡುಲ್ಲೇರ ಮಾತಿರೆಲ್ಲ ಪತ್ತೋಡು ಉದಯ್ ಕುಮಾರ್ನ ಇಲ್ಲಲ್ದಕ್ಲೆಗ್ ನ್ಯಾಯ ತಿಕ್ಕೊಡು ಪೊಲೀಸರು ಈ ಕೇಸಿಡು ಸರಿಯಾದ ತನಿಖೆ ಮಲ್ಪೊಡು ಎಂಕುಲು ಅರೆನ ಕುಟುಂಬಗೂ ಧೈರ್ಯ ಕೊರ್ದು ಸಮಾಧಾನ ಮಲ್ತಿದ. ಇತ್ತೆ ಸರ್ಕಾರ ಬೊಕ್ಕ ಬಿಜೆಪಿ ಕಾರ್ಯಕರ್ತರು ನಡಪವನ ಸಂಗತಿಲಿನ ತೂಂಡ ಕಾಂಗ್ರೆಸ್ ಮಿತ್ತ ನಡಪವನ ಕುತಂತ್ರನು ತೆರೆಯೋನೊಲಿ. ಒಡಿಪು ಲೋಕಸಭಾ ಸದಸ್ಯರು ಶೋಭಾ ಕರಂದ್ಲಾಜೆ ಇಂಚಿನ ಸಂಗತಿಲೆಗ್ ಉಮೇದ್ ಕೋರೊಂದುಲ್ಲೆರೆಂದು ವಿನಯ್ ಕುಮಾರ್ ಸೊರಕೆ ದೂರಿಯರು. ಇವತ್ತು ಆ ಘಟನೆ ಏನು ನಡೆದಿದೆ ಅವರ ಕುಟುಂಬಸ್ಥರಿಗೆ ನ್ಯಾಯ ಒದಗಿಸುವಂಥದ್ದು ಕಠಿಣ ಶಿಕ್ಷೆ ಒದಗಿಸುವಂಥ ಕೆಲಸ ಕಾರ್ಯ ಇವತ್ತು ಮಾಡಬೇಕಾದ್ರಲ್ಲಿ ಯಾವುದೇ ರೀತಿಯಲ್ಲಿ ಕೂಡ ಇವತ್ತು
ಪಿತೂರಿ ನಡೀತದೆ ಅನ್ನೋದನ್ನು ನಾವು ಮಾಧ್ಯಮದಲ್ಲಿ ನಾವು ನೋಡ್ತಾ ಇದ್ವಿ. ಇವತ್ತು ಅದಕ್ಕೆ ಅವಕಾಶ ಕೊಡದೆ ಇವತ್ತು ಆ ಕುಟುಂಬಕ್ಕೆ ನ್ಯಾಯ ಸಿಗುವಂಥ ಅವಕಾಶಗಳಾಗಬೇಕು. ನಾವು ಕೂಡ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರು ನಾವೆಲ್ಲ ಕೂಡ ಅಲ್ಲಿ ಭೇಟಿ ಕೊಟ್ಟು ಅವರಿಗೆ ಸಾಂತ್ವನ ನೀಡುವಂಥ ಕೆಲಸ ಮಾಡ್ತೇವೆ. ನಮ್ಮ ಶಾಸಕರು ಗೋಪಾಲ್ ಪೂಜಾರಿ ಅವರು ಇವಾಗಲೇ ಭೇಟಿ ನೀಡಿ ಆ ಕುಟುಂಬಕ್ಕೆ ಸಾಂತ್ವನ ನೀಡುವಂಥ ಅವರಿಗೆ ಧೈರ್ಯ ತುಂಬುವಂಥ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ. ಆದರೆ ನಮ್ಮ ಜಿಲ್ಲೆಯಲ್ಲಿ ನಡೆದಂಥ 3 ಘಟನೆಗಳನ್ನು ನಾವು ಮೆಲುಕು ಹಾಕಿದರೆ, ಒಂದು ಪ್ರವೀಣ್ ಪೂಜಾರಿ ಅನ್ನುವಂಥ ಕೊಕ್ಕರ್ನೆಯ ಒಬ್ಬ ಹುಡುಗ, ಅವನು BJPಯ ಜನರಲ್ ಸೆಕ್ರೆಟರಿ, ಅವನನ್ನು ಕೊಲೆ ಮಾಡುವಂಥ ವ್ಯವಸ್ಥೆ ಆಯಿತು. ಕೊಲೆ ಮಾಡಿದಂಥ ಎಲ್ಲ ಆರೋಪಿಗಳು ಕೂಡ BJP ಪಕ್ಷಕ್ಕೆ ಸಂಬಂಧಪಟ್ಟಂಥವರು ಆರೋಪಿಗಳು. ಅದೇ ರೀತಿಯಲ್ಲಿ ಇವತ್ತು ಕೋಟದಲ್ಲಿ ಅವಲಿ ಕೊಲೆ ಆಯಿತು. ಆ ಕೊಲೆ ಆದದ್ರಲ್ಲಿ ಅಲ್ಲಿಯ ಜಿಲ್ಲಾ ಪಂಚಾಯತ್ನ ಸದಸ್ಯ ಪ್ರಥಮ ಆರೋಪಿ, BJPಯ ಜಿಲ್ಲಾ ಪಂಚಾಯತ್ನ ಸದಸ್ಯ ಪ್ರಥಮ ಆರೋಪಿ. ಅದೇ ರೀತಿಯಾಗಿ ಎಡಮೊಗೆಯಲ್ಲಿ ಕೂಡ ಕೊಲೆ ಆಗಿದೆ, ಅದು BJPಯ ಪಂಚಾಯತ್ನ ಅಧ್ಯಕ್ಷರು, ಅದರಲ್ಲಿ ನೇರವಾಗಿ 1ನೇ ಆರೋಪಿ. ಮತ್ತು ಈ ರೀತಿಯಲ್ಲಿ ಇವತ್ತು ಅಪವಾದವನ್ನ ಕಾಂಗ್ರೆಸ್ ಪಕ್ಷದ ಮೇಲೆ ಮಾಡುವಂಥದ್ದು, ಕಾಂಗ್ರೆಸ್ ಪಕ್ಷ ಮತ್ತೆ BJP ಅನ್ನುವಂಥ ರೀತಿಯಲ್ಲಿ ಎಲ್ಲಿಯೂ ಕೂಡ ಘಟನೆ ಆಗಲಿಲ್ಲ. ಅವರ ಪಕ್ಷದ ಕಾರ್ಯಕರ್ತರನ್ನೇ ಅವರೇ ಕೊಲೆ ಮಾಡುವಂಥ ರೀತಿ ಘಟನೆ ನಡೆಯುವಂಥದ್ದು ಬಹಳಷ್ಟು ವಿಪರ್ಯಾಸ. ಪೊಂಜೋಬೊಕ್ಕ ಜೋಕ್ಲೆನ ಒಡಿಪುದ ಸರ್ಕಾರಿ ಆಸ್ಪತ್ರೆನು ದುಂಬಾಯಿನ ಒಪ್ಪಂದದಂಚ BR ಶೆಟ್ರೆ ನಡಪವಂದು ಪೋಡು ಆಸ್ಪತ್ರೆ ಎಂಕುಲು ತಡೆತದಾಂದು ಮಾಜಿ ಮಂತ್ರಿ ಪ್ರಮೋದ್ ಮಧ್ವರ ದೂರ್ನವು ಅರೆನ ಗೇನದ ಕೊರತೆ ಎಂದು ಶಾಸಕರ ರಘುಪತಿ ಭಟ್ರು ಪಂತೆರು ಆರು ಒಡಿಪುಡು ಸುದ್ದಿಕೂಟೋಡು ಪಾತಿರ್ದೇರು. ಮಾಜಿ ಮಂತ್ರಿ ಪ್ರಮೋದ್ ಮಧ್ವರಾಜ್ ಒಡಿಪುದ ಅಪ್ಪೆಬೊಕ್ಕ ಜೋಕ್ಲೆನ ಸರ್ಕಾರಿ ಆಸ್ಪತ್ರೆದ ಬಗೆಟ್ ಸೊರಲಕ್ಕಾಯ್ನೆಕ್ ಒಡಿಪುದ ಶಾಸಕರು ರಘುಪತಿ ಭಟ್ ಉತ್ತರ ಕೊಡ್ತೀರ. ಸುದ್ದಿಕೂಟೋಡು ಶಾಸಕರು ಪಾತಿರ್ದು ಈ ದುಂಬುವಾಯಿನ ಒಪ್ಪಂದದಂಚ BR ಶೆಟ್ರೆ ಆಸ್ಪತ್ರೆನ ನಡಪವಂದು ಪೋವಡು ಆಸ್ಪತ್ರೆಗೂ ಎಂಕುಲು ತಡೆತದಾಂದು ಮಾಜಿ ಮಂತ್ರಿ ಪ್ರಮೋದ್ ಮಧ್ವರಾಜ್ ದೂರು ಪಾಡ್ದಿರೋ ಒಂದು ಅರೆನ ಜ್ಞಾನದ ಕೊರತೆ ಪಂಡಿರ. ಜೋಕ್ಲೆನ ಆಸ್ಪತ್ರೆದ ಬದಲಿಗೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕಟ್ಟೆರೆ ಸರ್ಕಾರ ಒಪ್ಪಿಗೆ ಕೊಡ್ದಿತ್ತಂಡ. ಬೇಸ್ಮೆಂಟ್ಗೆ 2 ಮಾಳಿಗೆದ ಒಪ್ಪಿಗೆ ಕೊಡ್ದಿತ್ತಂಡ. ಅಂಡ 3ನೇ ಮಾಳಿಗೆ ಕಟ್ಟೆರ ಅನ್ನಗ ತಡೆಪು ಆಜ್ಞೆ ಬೂರ್ದುಡು. ಖಾಸಗಿ ಆವಡ್ ಸರ್ಕಾರಿ ಸಂಸ್ಥೆ ಆವಡ್ ಬೇಸ್ಮೆಂಟ್ 2 ಮಾಳಿಗೆಗೆ ಮಾತ್ರ ಅವಕಾಶ ಕೊರ್ಪುಂಡು. ಮಧ್ವರಾಜರಿಗೆ ಈ ನಿಯಮ ಗೊತ್ತುಂಡ ಇಜ್ಜ. ಕಾನೂನು ಮೀರಿದ ಕಟ್ಟರೆ ಎಂಕುಲು ಅವಕಾಶ ಕೊರ್ಪುಜ. ಆಸ್ಪತ್ರೆದ ಇತ್ಯದ ಸಮಸ್ಯೆಗೆ ದುಂಬುದ ಸರ್ಕಾರನೇ ಕಾರಣ ಅಂದು ಆರ್ಪಂಡಿರ. ಬಜ್ಜಿ 1 ವರ್ಷದ MOU ಮಾತ್ರೆ ಮಲ್ತದು ಆಸ್ಪತ್ರೆನು BR ಶೆಟ್ಟಿಗೆ ವಹಿಸಿದೆರ. ಕಾಯಂ ಒಪ್ಪಂದ ನನಲ ಆತಜಿ ಈ ಬಗೆಟ್ ತಾನು ಸುರುಕೆ ವಿರೋಧ ಮಲ್ತದೆ ಅಂಡ ಅಪ್ಪಗ ಎನ್ನ ಪಾತ್ರ ಕೇಂದ್ರಜಿರ. ಸರಕಾರಡು ಇಂಚಿನ ಸಾಕಾರ ಬೋಡ ಅವೇನು ಮಾತಾ ಕೊಡ್ತಾ ಕೊರೊಂದುಲ್ಲ. ಇತ್ತೆ BR ಶೆಟ್ಟಿ ಕಾಸ್ತ ಸಮಸ್ಯೆ ಉಳ್ಳಿರ ಅವು ಅರೆನ ಸಮಸ್ಯೆ ಎಂಕ್ಲೆನ ಸಮಸ್ಯೆ ಅತ್ತ. ಈ ಹಂತೊಡು ಕಟ್ಟಣದ ವಿನ್ಯಾಸ ಬೊಕ್ಕ ಬೇತೆ ಖರ್ಚಲಿನ ವಿಷಯ ತುಂಡ ಸರಕಾರ ನಡಪವನವು ಕಷ್ಟ. ದುಂಬಾಯಿನ ಒಪ್ಪಂದದಂಚ ಆರೆ ಆಸ್ಪತ್ರೆಯನ್ನು ನಡಪವಂದು ಪೋವುಡೊಂದು ಶಾಸಕರು ರಘುಪತಿ ಭಟ್ ಪಂಡಿರ. ನಿನ್ನೆ ಕೊಟ್ಟಿದ್ದಾರೆ ಪತ್ರಿಕಾ ಮಾಧ್ಯಮದಲ್ಲಿ ನಾನು ನೋಡಿದೆ. ಇದಕ್ಕೆ ರಘುಪತಿ ಭಟ್ರು ತಡೆ ತಂದಿದ್ದಾರೆ ಅಂತ ಹೇಳುವಂಥದ್ದು. ಇದು ಒಂದು ಅವರಿಗೆ ಅಜ್ಞಾನದ ಕೊರತೆಯ ಅಥವಾ ಅವರಿಗೆ ಇದರದ್ದು ಸಿಸ್ಟಮ್ ಗೊತ್ತಿಲ್ವಾ ಅಥವಾ ಕಾನೂನು ಪರಿಪಾಲನೆ ಮಾಡುವಂಥ ಅಭ್ಯಾಸ ಇಲ್ವಾ ನನಗೆ ಗೊತ್ತಿಲ್ಲ. ಅವರು ವೈಯಕ್ತಿಕವಾಗಿ ಬಿಲ್ಡಿಂಗನ್ನು ಕಟ್ಟುವಾಗ ವೈಲೇಷನ್ ಮಾಡಿ ಕಟ್ಟುವಂಥ ಅಭ್ಯಾಸ ಇದೆಯಾ ಅವರು ನನಗೆ ಗೊತ್ತಿಲ್ಲ. ಇವತ್ತು ಯಾವುದೇ ಸರ್ಕಾರಿ ಕಟ್ಟಡ ಆಗಲಿ ಖಾಸಗಿ ಕಟ್ಟಡ ಆಗಲಿ ನಾವು ZRR ರೂಲ್ಸ್ ಪ್ರಕಾರ ಹೋಗಬೇಕಾಗ್ತದೆ. BR ಶೆಟ್ರ ಸಂಸ್ಥೆಯವರು ಆ ಕಟ್ಟಡವನ್ನು ಕಟ್ಟುವಾಗ ಬೇಸ್ಮೆಂಟ್ 3 ಹೋಗಿ, ನಮ್ಮ ZRRಲ್ಲಿ ಬೇಸ್ಮೆಂಟ್ 2ವರೆಗೆ ಮಾತ್ರ ಅನುಮತಿ ಇರೋದು. ಬೇಸ್ಮೆಂಟ್ 2ಗೆ ನಮ್ಗೆ ಅನುಮತಿ ಇಲ್ಲ, ಯಾರಿಗೂ ಇಲ್ಲ, ಖಾಸಗಿಯವರಿಗಿಲ್ಲ, ಸರ್ಕಾರಕ್ಕಿಲ್ಲ. ಹಾಗಾಗಿ ಬೇಸ್ಮೆಂಟ್ 3ವರೆಗೆ ಅವರು ಯಾವುದೇ ಲೈಸೆನ್ಸ್ ತಗೊಳ್ಳದೆ, ಒಂದೇ ಟೌನ್ ಪ್ಲಾನಿಂಗಿಗೆ ಬರೆಯದೆ, ಒಂದೇ DC ಅವರಿಗೆ ಒಂದು ನಗರಸಭೆಯಿಂದ ಲೈಸೆನ್ಸ್ ತೆಗೆದುಕೊಳ್ಳದೆ ಗುಂಡಿ ತೋಡಿದ್ರಿಂದ ಈ ಪರಿಸ್ಥಿತಿಯಾಗಿದೆ. ನಾವು ಹೇಳಿದಂಥದ್ದು ಬೇಸ್ಮೆಂಟ್ 2ವರೆಗೆ ನಾವು ಪರ್ಮಿಷನ್ ಕೊಡ್ತೇವೆ ಅಂತ. ಆದರೆ ಅವರು ನಮ್ಮ ಹತ್ರ ಮಾತುಕತೆಗೆ ಬರದೆ ZRR ಚೇಂಜ್ ಮಾಡಬೇಕು ಅಂತ ಒತ್ತಡವನ್ನು ತಂದು ನಾವು ಆಗಲೂ ಹೇಳಿದ್ದೇವೆ. ನಾನು ನಿಮ್ಗೆ ಗೊತ್ತಿದೆ, ಮಾಧ್ಯಮದಲ್ಲಿ ಶ್ರೀರಾಮನ್ ಬರುವಾಗಲೇ ಹೇಳಿದ್ದೇನೆ, 70 ಬೆಡ್ಡೆಡ್ ಆಸ್ಪತ್ರೆ, ಆ 200 ಬೆಡ್ ಟೋಟಲ್ ಆಗಿ ಪ್ರೈವೇಟ್ ಆಗಬಾರ್ದು, ಮೆಡಿಕಲ್ ಸೂಪರ್ಡೆಂಟ್ ಒಬ್ಬರನ್ನು ನೇಮಕ ಮಾಡಬೇಕು ಸರ್ಕಾರದಿಂದ, ಆ 200 ಬೆಡ್ಡನ್ನು ಸರ್ಕಾರಿ ವೈದ್ಯರು ನಡೆಸಬೇಕು, 2 ಯೂನಿಟ್ ಅವ್ರು ಮಾಡಲಿ ಅಂತ ಹೇಳುವಂಥದ್ದು ಹೇಳಿದೆ. ಆದರೆ ಅದನ್ನು ಅವ್ರು ಮಾಡಲಿಲ್ಲ. ಆದರೆ
ನಿಯಮಬಾಹಿರವಾಗಿ ಕಟ್ಟಡವನ್ನು ಕಟ್ಟಲಿಕ್ಕೆ ಹೋದದ್ರಿಂದ ನಾವು ಅನುಮತಿ ನೀಡಲಿಲ್ಲ. ಬಿಟ್ಟರೆ ನಿಯಮ ಪ್ರಕಾರ ಅವರು ಅನುಮತಿಯನ್ನು ಕೇಳ್ತಿದ್ರೆ 100ಕ್ಕೆ 100 ಕೊಡ್ತಿದ್ದು. ಹಾಗಾಗಿ ನಾವೇನು ತಡೆ ಮಾಡಿದ್ದಲ್ಲ. ಕುಡ್ಲದ ಪ್ರವೀಣ್ ಪೂಂಜ ಪನ್ಪುನಾರು ಕೊರೋನಾ ಸೀಕಡು ಅಂಗಾರೆ ತೀರ್ದು ಬುಧಾರ ಪೋಸ್ಟ್ ಮಾರ್ಟಮ್ ಆದ ಕುಡ್ಲದ ವೆಲ್ನಾಗ್ ಜಿಲ್ಲಾ ಕೋವಿಡ್ ಆಸ್ಪತ್ರೆಗೂ ಪುನಃ ಬುರ್ತು ಕೊಡ್ತೇರ. ಕೊರೋನಾ ಕಷ್ಟದ ಪುರ್ತುಡು ಸೀಕಡು ತೀರ್ನಕ್ಲೆಗೂ ಪುಣತ ಅಕೇರಿದ ಕಿರಿಯಲೆನು ಮಲ್ಪುನ ಬಜರಂಗದಳ ಬೊಕ್ಕ ವಿಶ್ವ ಹಿಂದೂ ಪರಿಷತ್ ನಾಯಕರು ಕಾರ್ಯಕರ್ತರು ಪುಣತ ಅಕೇರಿದ ಕಿರಿಯಲೆಗೂ ಜವಾಬ್ದಾರಿ ವಹಿಸೊಂಡೆರ. ಅವೇ ಪುಣಕ್ಲೇನು ವಿಲೇವಾರಿ ಮಲ್ಪುನ ಸಮಾಜ ಸೇವೆದ ಬಗೆಟ್ ನಮ್ಮ ಕುಡ್ಲದ ನವನೀತಾ ಶೆಟ್ಟಿ ಬಜರಂಗದಳತ ಪುನೀತ್ ಅತ್ತ ಅವರ ಮೇರೇನು ಪಾತೆರ್ಪಾದೆರ. ಕೊರೋನಾ ಸೀಕಡು ದಕ್ಷಿಣ ಕನ್ನಡ ಜಿಲ್ಲೆಡು ಪಾಕ ಜನತಾ ಜೀವ ಪೋವೊಂದುಂಡು. ಕುಡ್ಲಡ್ಲ ದಿನನಿಚ್ಚಲ ಸೀಕಡು ಕೆಲವರು ಜೀವ ಕಳೆಯುನ್ವೇರು. ಅಂಚನೆ ಕೊರೋನಾ ಸೀಕ್ ಜೋರಾದ ಅಂಗಾರೆ ಕುಡ್ಲಡ್ ಪ್ರವೀಣ್ ಪೂಂಜಾ ಪನ್ಪುನಾರು ತೀರ್ದೆರ. ಬುಧಾರ ಅರೆನ ಪುಣತ ಪೋಸ್ಟ್ ಮಾರ್ಟಮ್ ಪರೀಕ್ಷೆ ಆದ ಕುಡ್ಲಡು ಕೋವಿಡ್ ಆಸ್ಪತ್ರೆಡು ಪುನಃ ಬುಡ್ದು ಕೊಡ್ತೆರ. ಅವೇತೋ ಜನ ಕೊರೋನಾ ಸೀಕಡ್ ತೀರ್ನಗ ಅಕ್ಲೆನ ಪುಣತ ಮಾತಾ ಕಿರಿಯಲೇನು ಅವು ಆಸ್ಪತ್ರೆಡ್ ಬತ್ತಿನ ಮಸಣ ಮುಟಲ ಇಲ್ಲಲ್ದಕ್ಲೆಡ ದಾಲ ದೆತೊನೊಂದೆತ್ತು ಒನ್ನ ಕುಡ್ಲದ ಬಜರಂಗದಳ ಬೊಕ್ಕ ವಿಶ್ವ ಹಿಂದೂ ಪರಿಷತ್ ನಾಯಕರು ಕಾರ್ಯಕರ್ತರು ಪ್ರವೀಣ್ ಪೂಂಜಾ ಮೇರೆನ ಪುನಃ ಪೊತ್ತ ಇರ್ಲ ಮಾತಾ ಸಂಗತಿಲೆಡ್ಲ ಪುಗೆಲ್ ಕೊರಿಯರು. ಬಜರಂಗದಳದ ಜಿಲ್ಲಾ ಪ್ರಧಾನ ಕಾರ್ಯಂತರು ಪುನೀತ್ ಅತ್ತಾವರ ದುಂಬಾಳ್ತೆಡು ಸಂಘಟನೆದ ಜವಣೆರು ರಾತ್ರಿ ಪಗೆಲು ಈ ಕೆಲಸ ಮಲ್ತೊಂದುಲ್ಲೆರ. ಪ್ರವೀಣ್ ಪೂಂಜಾ ಮೇರನ ಸೋದರೇ ಈ ಬಗೆಟ್ ನಮ್ಮ ಕುಡ್ಲದೊಟ್ಟಿಗೂ ಪಾತಿರ್ದು ಕೊರೋನಾ ಪೊರ್ತುಡು ಎಂಕ್ಲೆಗ್ ಮುಟ್ಟೆರೆ ಇಜ್ಜಿ ಅಂಚಾದು ಒರಿ ಉಪ್ಪುಡು ಮಾತಾ ಕಾರ್ಯಲೆಗ್ಲ ಬಜರಂಗದಳ ವಿಶ್ವ ಹಿಂದೂ ಪರಿಷತ್ ತಕ್ಲೂತು ಒಂದು ಎಡ್ಡೆ ಸಾಕಾರ ಕೊಡ್ತೇರು. ಅಕ್ಲೆಗ್ ಕುಟುಂಬದ ಪರವಾದ ಸೊಲ್ಮೆ ಸಂದಾವೆನ್ ಪಂಡಿರ. ಇನಿ ಎನ್ನ ಪಲೆ ಕೋವಿಡ್ ದಾತ್ರ ತೀರಿರು ಫ್ಯಾಮಿಲಿ ಡೇರಿಗ್ಲ ಬರ್ರೆ ಆತಿಚಿ ಅಂಚೆನೆ ಇನಿ ನಮಕ್ ತಂದೆ ಬೈದಿನ ಬಜರಂಗದಳ ಹಿಂದೂ ಪರಿಷತ್ ಅಕ್ಲು ನಮ್ಮ ಕುಟುಂಬದ ಕಡೆ ಬತ್ತದ್ದು ಪೂರ ವ್ಯವಸ್ಥೆ ಮಂತದಕ್ಕಲು ಮೇಕ್ ವಾಡ್ರೆ ಕಿಟ್ ಬೊಕ್ಕ ಪೂರ ಅಕ್ಕುಲಿ ಕೊನೋದು ದೀದು ಪತ್ತದು ನಮ್ಮ ಕುಟುಂಬದ ಕಡೆ ನಮಕ್ ಸಹಕಾರ ಕೊರಿಯರು ಅಕ್ಲಿಗೆ ಧನ್ಯವಾದಗಳು ಅಕ್ಲಿಗೆ ಪನ್ಪೇನ್. ನಂದಿಗುಡ್ಡೆ ಮಸಣದ ಮೇಲ್ವಿಚಾರ ತುವೊನ್ನ ಸುದೇಶ್ ವಿಶ್ವ ಹಿಂದೂ ಪರಿಷತ್ ಬಜರಂಗದಳದ ಈ ಮಾತಾ ಸೇವೆಡು ಸಾಕಾರ ಕೊರೊಂದು ರಾತ್ರಿ ಪಗೆಲು ಬೆನ್ಪೆರ. ಈ ಬಗೆಟ್ ಪರಿಷತ್ ಸದಸ್ಯರು ಪಾತೆರ್ದು ರಾತ್ರಿ ಏತ್ ಪೊರ್ತುಗು ಫೋನ್ ಮಲ್ತಂಡಲ ಸುದೇಶ್ ಪಾತೆರ್ದು ಸಹಾಯ ಸಹಕಾರ ಕೊರ್ಪೆರ. ಅರೆನ ಅಪ್ಪೆ ಇಂಚಿಪ್ಪ ತೀರ್ನ ಪೊರ್ತುಡ್ಲ ಮಸಣುಡು ಮಾತಾ ಪುಣಕ್ಲೆನ ಕೆಲಸ ಮಲ್ತದು ಅಕೇರಿಗ್ ಅರೆನ ಅಪ್ಪೆನ ಪುಣ ಕೊತ್ತಾದೆರ. ಅರೆಗ್ ಸಂಘಟನೆ ಪರವಾದ ಸೊಲ್ಮೆ ಸಂದಾವಾನ್ ಪಂಡೆರ. ಸಂಪೂರ್ಣವಾದ ಯಾವ ಟೈಮ್ ಕಾಲ್ ಮಂತಲ್ಲ ಐಕ್ ಸಂಪೂರ್ಣವಾದ ವ್ಯವಸ್ಥೆಯನ್ನು ನಿರಂತರವಾದ ಎಂಕ್ಲೆ ಮಂತದ್ದು ನಿರಂತರವಾದ ಸಹಕಾರವನ್ನು ಕೊರೊಂದಿಲ್ಲ. ಅವೇ ರೀತಿ ಸುದೇಶನ ಬಗ್ಗೆ ಪನೋಡನಾಂಡ ಕರೆನ ಕೆಲವು ದಿನೋಡು ದುಂಬು ಅರ್ನ ಅಮ್ಮ ತೀರ್ದು ಪುನಂಚಿನ ಸಂದರ್ಭಡು ಆ ಸಂದರ್ಭಡ್ಲ ಅರ್ನ ಕರ್ತವ್ಯನಾರು ಮರಪಂದೆ ನಿರಂತರವಾದ ಈ ಸ್ಮಶಾನೋಡು ಸಂಪೂರ್ಣವಾದ ವ್ಯವಸ್ಥೆ ಅಭಿನಂದನೆ ಪೂರ ಆ ದಿನ ಮಲ್ತಿ ಬಕ್ಕನೆ ಆರು ಅರ್ನ ಅಮ್ಮನ ಅಂತ್ಯ ಸಂಸ್ಕಾರ ಭಾಗವಹಿಸಿದರು. ಒಂದು ಅರ್ನ ಕರ್ತವ್ಯ ಪ್ರಜ್ಞೆಗೆ ಹೇಳಿದಿನಂಚಿನ ಕೈಗಾರಿಕೆ ಪಂಡ ತಪ್ಪವಂದು ಎಂಕಲ್ ಪಣದಿಲ್ಲ. ಒಟ್ಟುಗು ಎಂಕಲ್ ಮಣಪನಂಚಿನ ಬೇಲೆದಾದುಂಡ ಐಕ್ ನಿರಂತರವಾಯಿನಂಚಿನ ಸಹಕಾರ ಸಂಪೂರ್ಣವಾಯಿನ ಸಹಕಾರ ಸುದೇಶರ ಮೇರೆ ಕೊಡೋದು. ಬಜರಂಗ ದಳದ ಪ್ರಧಾನ ಕಾರ್ಯಂತರು ಪುನೀತ್ ಅತ್ತ ಅವರ ಮೇರೆನ ಒಟ್ಟುಗೂ ನಮ್ಮ ಕುಡ್ಲದ ಕದ್ರ ನವನೀತಾ ಶೆಟ್ಟಿ ಪಾತ್ರಕತೆ ನಡಪಾದ ಅಕುಲು ನಡಪವನ ಸಮಾಜ ಸೇವೆದ ಪೊಲಬು ಮಲ್ತೊಂಡೆರ. ಇಡೀ ಅಂತ್ಯ ಸಂಸ್ಕಾರ ಮನ್ಪರೆ ನಮ್ಮಕ್ಕೆ ಫೋನ್ ಕಾಲ್ ಬತ್ತುಂಡ ನಮ್ಮನೆ ಕಡೆ ಹಿಡಿದು ವಿಶ್ವ ಹಿಂದೂ ಪರಿಷತ್ ಬಜರಂಗದಲ್ಲ ಉಚಿತ ಆ್ಯಂಬುಲೆನ್ಸ್ ಉಂಡು. ಆ ಆ್ಯಂಬುಲೆನ್ಸನ್ನು ಎತ್ತಂಬೋದು ಕೊನೋದು ಐತೊಟ್ಟಿಗೆ ಐಕ್ ಅಂತ್ಯಕ್ರಿಯೆಗೆ ದಾದಾಪುರ ಪರಿಕರ ಬೋರ್ಡು ಆ ತೂರಿ ಆದುಪ್ಪು ಕುಂಟು ಆದುಪ್ಪು ಐವಕ್ಕ ಉದ್ಬತ್ತಿ ಎಣ್ಣೆ ತುಪ್ಪ ಅವು ಬೇತೆ ಬೇತೆ ದಾಳಿನಾಕ್ಲೆ ನಮ್ಮ ಸಂಗ್ರಹ ಮಂತದ್ದು ನಮ್ಮ ಆ ಅಂತ್ಯಕ್ರಿಯೆನು ಆ ನೆಟ್ಟು ಮನ್ಪ ಹಿಂದೂ ಸಂಸ್ಕೃತಿ ದಾದ ಪದ್ಧತಿ ಉಂಡ ಅವೇ ರೀತಿಯಲ್ಲಿ ಮನ್ಪ. ಅಸ್ಥಿ ವಿಸರ್ಜನದ ವ್ಯವಸ್ಥೆ ಎಂಚ ಅಸ್ಥಿ ವಿಸರ್ಜನೆ ಕೆಲವು ಅಕ್ಲೆ ಪನ್ಪ ಇಲ್ಲದಕ್ಲೆ ಒಂಜಿ ದಿನದ ಬಕ್ಕ ಬರ್ತದೆ ನಿಕ್ಲು ಅಸ್ಥಿನ ಪತಂಬೋಲೆ ನಿಜ್ಜಿಂಡ ನಮ್ಮ ಈ ನಂದಿಗುಡ್ಡೆ ಸ್ಮಶಾನದ ಆ ಉಸ್ತುವಾರಿ ಏರು ತೂಪ ಸುದೇಶನ ಅರ್ನ ಮುಖಾಂತರ ಆಯ್ನ ವಿಸರ್ಜನೆ ಮನ್ಪುನ ಬೇಲೆ ಮನ್ಪು ಇಜ್ಜಿನ ಬೇರೆ ಗಂಡು ಓಡೆಗೆ ಎತ್ತ ಹೊಡಿತಲ್ಲ ಅಡೆಗೆ ಎತ್ತವ ನಂಚಿನ ಬೇಲೆ ಎಲ್ಲ ಪ್ರತ್ಯೇಕವಾದ ದೀಪರ್ನಿಗಳು ಪ್ರತ್ಯೇಕವಾದ ಇದು ಅಡೆಗೆ ಅಕ್ಲೆಗೆ ಓಡೆ ಎತ್ತವಡು ಅಡೆ ಎತ್ತವ ನಂಚಿನ ಬೇಲೆ ಮನ್ಪು. ಕೊರೋನಾ ಸೀಕಡು ಏರು ತೀರಂಡಲ ಒವ್ವೇ ಧರ್ಮ ಭೇದದಂತೆ ಆಂಬ್ಯುಲೆನ್ಸ್ ವ್ಯವಸ್ಥೆ ಕನಕ್ ಬೊಲ್ಪು ಕುಂಟು ನೇಯ್ ಬರ್ಪು ನಕ್ಲಿನ ವ್ಯವಸ್ಥೆ ಇಂಚ ಮಾತ ಜವಾಬ್ದಾರಿನ
ಸಂಘಟನೆದ ಖರ್ಚಿಡೆ ತುವೊಂದು ಬಜರಂಗ ದಳ ಬೊಕ್ಕ ವಿಶ್ವ ಹಿಂದೂ ಪರಿಷತ್ ಮಲ್ಪನ ಸಮಾಜ ಸೇವೆ ಜಿಲ್ಲೆಡು ಸರ್ವೆರೆಗ್ಲ ಪೆರ್ಮೆದ ಸಂಗತಿಯಾದುಂಡು. ಕೊರೋನಾ ಕಷ್ಟದ ಪೊರ್ತುಡು ತೈಲ ಬೆಲೆ ಗ್ಯಾಸ್ ಬೆಲೆ ಏರಾವೊಂದು ಸರ್ಕಾರ ಜನಕ್ಲೆಗ್ ಲೂಟೊಂದುಂಡು. ಈ ಬಗೆಟ್ ಜೂನ್ 14 ಕುಡ್ಲಡು ಕಾಂಗ್ರೆಸ್ ಜಾಥಾ ನಡಪಾವಣುಂದು ಎಐಸಿಸಿ ಕಾರ್ಯಂತರು ವಿಧಾನ ಪರಿಷತ್ ಮಾಜಿ ಸದಸ್ಯರು ಐವನ್ ಡಿಸೋಜಾ ಸುದ್ದಿ ಕುಟ್ಟೋಡು ಪಂತೆರ. ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರುವ ತಮಗೆಲ್ಲರ ಪರಿಚಯ ಇದೆ ಮತ್ತು ಎಐಸಿಸಿ ಕಾರ್ಯಂತರು ಮಾಜಿ ವಿಧಾನ ಪರಿಷತ್ ಸದಸ್ಯರು ಐವನ್ ಡಿಸೋಜಾ ಶನಿವಾರ ಕುಡ್ಲದ ಕಾಂಗ್ರೆಸ್ ಭವನಡು ಸುದ್ದಿ ಕುಟ್ಟುಡು ಪಾತಿರ್ದು ತೈಲ ಬೆಲೆ ಗ್ಯಾಸ್ ಬೆಲೆ ಎರ್ತೆ ಮಲ್ತೊಂದು ಸರ್ಕಾರ ಜನಕ್ಲೆನು ಲೂಟೊಂದುಂಡು. ಕೇಂದ್ರ ಸರ್ಕಾರ ತೈಲ ಅಟ್ಟಿಲ್ ಗ್ಯಾಸ್ ಬೆಲೆನು ನಿಯಂತ್ರಣ ಮಲ್ಪೊಡಿತ್ತಡ ಆಂಡ ಅಂಚ ಮಲ್ಪಂದೆ ಜನಕ್ಲೆಗ್ ಕಷ್ಟ ಆತನಂದ್ ಪಂಡಿರ. ಏಪ ದೇಶಗೂ ಕೊರೋನಾ ಪೊಗ್ಗುಂಡ ಅಪಗಡ್ದು ಕಷ್ಟ ಸುರುವಾಂಡ್ ಉಂದುವೆ ಪೊರ್ತುಡು ಕೇಂದ್ರ ಸರ್ಕಾರ ಬಿಲೆ ಏರ್ಸಾದ್ ಜನಕ್ಲೆಗ್ ಕಷ್ಟದ ಮಿತ್ ಕಷ್ಟ ಕೋರುಂದುಂಡು. ಇಂದೆಕ್ ಬಿಜೆಪಿ ಸರ್ಕಾರ ಕೂಡ್ಲೆ ಉತ್ತರ ಕೋರುಡು. ಕಷ್ಟದ ಕಾಲುಡು ಅದಾನಿಯರ್ ನಂಚಿನಕ್ಲಿನ ಆಸ್ತಿ 3 ಲಕ್ಷ ಕೋಟಿ ಹೆಚ್ಚಾತಂಡ. ನಮ್ಮ ದೇಶದ ಆಸ್ತಿ ಓಡೆ ಪೋಪುಣೊಂದು ನೇರ್ದು ಗೊತ್ತಾಪುಂಡು. ಕೂಡ್ಲೆ ಕೇಂದ್ರ ಸರ್ಕಾರ ಬಿಲೆ ಏರಾಯ್ನೇನು ಪಿರದೆಪ್ಪುಡು. ಪ್ರತಿಯೊಂಜೆತ್ತಲ ಬಿಲೆ ಏರಾವೊಂದು ಜನಕ್ಲೆಗ್ ಕಷ್ಟ ಕೊರ್ಪುನ ವಿರುದ್ಧ ಜೂನ್ 14 ಸೋಮವಾರ ಕುಡ್ಲ ನಗರುಡು ಕಾಂಗ್ರೆಸ್ ತುಂಬಾಳ್ತೆಡು ಜಾಥಾ ಅಟ್ಟಣೆ ಮಲ್ತದಾಂದು ಐವನ್ ಡಿಸೋಜಾ ಪಂಡಿರ. ಇದು ಇಡೀ ಭಾರತ ದೇಶದಲ್ಲಿ ಈ ಪೆಟ್ರೋಲ್ ಡೀಸೆಲ್ ದರವನ್ನು ಕೂಡಲೇ ಇಳಿಸಬೇಕು. ಇವತ್ತಿನ ಮಾರುಕಟ್ಟೆಯಲ್ಲಿ ಇವತ್ತಿನ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಪ್ರಕಾರ $70 ಇದೆ ಬ್ಯಾರೆಲ್ಗೆ. $60 ಪೆಟ್ರೋಲ್ ಎಂಥ ಟ್ಯಾಕ್ಸ್ ಹಾಕಿದ್ರೂ ಕೊಡ್ಬೋದು. $60 ಪೆಟ್ರೋಲ್ ಕೊಡುವಂಥ ಮಟ್ಟದಲ್ಲಿ ಇವತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆ ದರ ಇದೆ. ಡೀಸೆಲನ್ನು $50 ಕೊಡ್ಬೋದು. ಗ್ಯಾಸ್ ಸಿಲಿಂಡರನ್ನು $450 ಕೊಡ್ಬೋದು. ಇದು ಮಾಡಬೇಕು ಕೊಡಬೇಕು ಅಂತ ಹೇಳೋದು ನಮ್ಮ ಒತ್ತಡ, ನಮ್ಮ ಹೋರಾಟ. ಅದಕ್ಕಾಗಿ ನಮ್ಮ ಹೋರಾಟ ಈ ತೊಗರಿ ಬೆಳೆಗೆ $70 ಇದ್ದದ್ದು $130 ಆಗಿದೆ. ನಾವೀಗ ಹಂಚ್ತೇವಲ್ಲ, ನಮ್ಗೆ ಗೊತ್ತಿದೆ. ಅಡುಗೆ ಎಣ್ಣೆ $70 ಇದ್ದದ್ದು $130 ಆಗಿದೆ. $200 ಬೇರೆ ಬೇರೆ ವೆರೈಟಿ ಇದೆ. ಇವತ್ತು ಪ್ರತಿಯೊಂದರ ದರ ಜಾಸ್ತಿ ಆಗಿದೆ. ಯಾವುದು ದಿನಬಳಕೆ ವಸ್ತುಗಳ ಬೆಲೆ ಜಾಸ್ತಿ ಆಗಿದೆ. ಇದು ನೀವು ಈ ರೀತಿ ಮಾಡೋದರಿಂದ ತೊಂದರೆ ಆಗ್ತದೆ. ಅದಕ್ಕೋಸ್ಕರ ಆಸ್ ಎ ರೆಸ್ಪಾನ್ಸಿಬಲ್ ಒಪೋಸಿಷನ್ ನೇಷನ್ ಒಳಗಡೆ, ದೇಶದ ಉದ್ದಗಲಕ್ಕೂ ಪ್ರತಿಭಟನೆ ಪ್ರಾರಂಭ ಮಾಡಿದ್ದೇವೆ. ನಿನ್ನೆ ಪೆಟ್ರೋಲ್ ಪಂಪ್ಗಳ ಮುಂದೆ ಜಿಲ್ಲಾ ಮಟ್ಟದಲ್ಲಿ, ಇವತ್ತು ಬ್ಲಾಕ್ ಮಟ್ಟದಲ್ಲಿ, ಕ್ಷೇತ್ರ ಮಟ್ಟದಲ್ಲಿ ಪ್ರಾರಂಭ ಮಾಡಿದ್ದೇವೆ. ನಾಳೆಯಿಂದ ಜಿಲ್ಲಾ ಪಂಚಾಯತ್. ನೈಋತ್ಯ ಮುಂಗಾರು ಬರ್ಸೋಡ್ದಾವ್ರ ಒಡಿಪು ಜಿಲ್ಲೆಡು ಶುಕ್ರವಾರ ರಾತ್ರಿದಿಂಚ ಭಾರಿ ಬರ್ಸ ಗಾಳಿ ಬರೊಂದುಂಡು. ನನ್ನ 4 ದಿನ ತೆಡ್ಲು ಮಿಂಚಿದ ಒಟ್ಟುಗೂ ಭಾರಿ ಗಾಳಿ ಬರ್ಸ ಬರ್ಪುನ ಬಗೆಟ್ ಬೆಂಗಳೂರದ ಹವಾಮಾನ ಕೇಂದ್ರ ಸೂಚನೆ ಕೊರ್ತುಂಡು. ಒಡಿಪು ಜಿಲ್ಲೆಡು ಆರೆಂಜ್ ಅಲರ್ಟ್ ಘೋಷಣೆ ಮಲ್ದಿರ. ನೈಋತ್ಯ ಮುಂಗಾರು ಬರ್ಸೋಡ್ದಾವ್ರ ಒಡಿಪು ಜಿಲ್ಲೆಡು ಶುಕ್ರವಾರ ರಾತ್ರಿದಿಂಚ ಭಾರಿ ಗಾಳಿ ಬರ್ಸ ಬರೊಂದುಂಡು. ತೆಡ್ಲು ಮಿಂಚಿದ ಒಟ್ಟುಗೂ ಭಾರಿ ಗಾಳಿ ಬರ್ಸದ ಬಗೆಟ್ ಹವಾಮಾನ ಇಲಾಖೆದ ಬೆಂಗಳೂರು ದುಂಬತ್ತ ಸೂಚನೆ ಕೊಡ್ತುಂಡು. 4 ದಿನ 24 ಗಂಟೆಡು 115 ಮಿಲಿಮೀಟರ್ ಬರ್ಸ ಬರ್ಪುನ ಅಂದಾಜು ಉಂಡು. ಅಂಚಾದು ಆರೆಂಜ್ ಅಲರ್ಟ್ ಘೋಷಣೆ ಮಲ್ತಿದೇರ. ಜೂನ್ 16 ಕಾಂಡೆ ಎನ್ಮರೆಕ್ ಜೂನ್ 14 ಕಾಂಡೆ ಎನ್ಮರೆ ಮುಟ್ಟ ಆರೆಂಜ್ ಅಲರ್ಟ್ ಜಾರಿಯಾಪುಂಡು. ಗಂಟೆಗೆ 30-40 ಕಿಲೋಮೀಟರ್ ರಭಸೊಡು ಗಾಳಿ ಬೀಚುಂಡು. ಕಡಲ್ದ ಸೆರೆಕ್ಲಿನ ಅಬ್ಬರ ಹೆಚ್ಚಾಪುನ ಸೂಚನೆ ಕೊಡ್ತೆರ. ಕಾರ್ಲ, ಕುಂದಾಪುರ, ಕಾಪು, ಬ್ರಹ್ಮಾವರ, ಬೈಂದೂರು, ಹೆಬ್ರಿ, ಒಡಿಪು ಮಾತಾ ತಾಲೂಕ್ಲೆಡ್ ಬರ್ಸ ಬರೊಂದುಂಡು. ಬಿನ್ನಿ ಸಾಗುಳಿಗ್ ಕಾತೊಂದುಪ್ಪುನ ರೈತರಿಗ್ ಬರ್ಸೊಡ್ದು ಅನುಕೂಲ ಆತಂಡು. ತುಳು ಭಾಷೆಯನ್ನು ಅಧಿಕೃತ ಭಾಷೆಯಾದ ಘೋಷಣೆ ಮಲ್ತದು ಸಂವಿಧಾನದ ಎನ್ಮನೆ ಪರಿಚಯದಗೂ ಸೇರ್ಸಾಯರೆ ಅವಕಾಶ ಮಲ್ತು ಕೊರಡುಂದು ಜೈ ತುಳುನಾಡು ಸಂಘ ರಿಜಿಸ್ಟರ್ಡ್ ಸೇರ್ದು ಪಾಕ ಸಂಘಟನೆದ ಜತೆ ಸೇರಿಕೆಡು ರಾಜ್ಯದ ಮುಖ್ಯಮಂತ್ರಿಗಳ ಗುಮ್ಮನ ವೈಪರೆ ಜೂನ್ 13 ಐತಾರ ಟ್ವೀಟ್ ತುಳುನಾಡು ಮಾಮಲ್ಲ ಅಭಿಯಾನ ನಡಪುಂಡು. ನೆಟ್ಟು ಮಾತಿರ್ಲಾ ಪಾಲ್ದೆತನುಡುಂದು ಸಂಘಟನೆದ ಪದಾಧಿಕಾರಿಲು ಕೇನೊಂದೆರ. ಕೆಲವು ದಿನೊಡ್ದಿಂಚ ತುಳುನಾಡು ಡೋರ್ಮೆಡು ಪಾಕ ಜನ ತುಳುವೆರ್ನ
వాట్సాప్ ఫేస్బుక్ స్టేటస్ లిడ్ తుళుకు బెరిసాయ కొర్పున వీడియోలు పోస్టర్లు ಭಾರಿ ಸುದ್ದಿ ಆವೊಂದುಂಡು. ಇಂಚಿಪ್ಪ ತುಳು ಬಾವುಟದಂಚ ಜೋಡುದ ಚಿತ್ರನು ಕೆಲವು ಟ್ರೋಲ್ ಪೇಜ್ಲೆಡ್ ಪಾಡ್ದು ತುಳುವೆರು ಬಾರಿಯೇ ಹೊಡಿತೀರ. ಆ ರೀತಿ ಚಿತ್ರ ಎಡಿಟ್ ಮಲ್ತಿನ ಒರಿ ತುಳುವೆರಡ ಮಾಫು ನಟ್ಟದೆ. ತುಳುನಾಡ ಮೀನುಗಾರೆರಡಲ ಒರಿ ಬೊಡ್ಚಾಂದಿನ ಪದ ಗಳಸದು ಕಮೆಂಟ್ಸ್ ಪಾಡ್ದಿತ್ತೆ. ತುಳು ಭಾಷೆನು ಅಧಿಕೃತ ಭಾಷೆಯಾದ ಘೋಷಣೆ ಮಲ್ತದು. ಸಂವಿಧಾನದ ಎನ್ಮನೆ ಪರಿಚಯದಗೂ ಸೇರ್ಸಾಯರೆ ಅವಕಾಶ ಮಲ್ತುಕೊರುಡುಂದು ಜೈ ತುಳುನಾಡು ರಿಜಿಸ್ಟರ್ಡ್ ಸಂಘ ಸೇರ್ದು ಪಾಕ ಸಂಘಟನೆಲನ ಜತೆ ಸೇರಿಗೆಡು ರಾಜ್ಯದ ಮುಖ್ಯಮಂತ್ರಿಲೆನ ಗುಮನ ವೈಪರೆ ಜೂನ್ 13 ಐತಾರ ಟ್ವಿಟ್ ತುಳುನಾಡು ಮಾಮಲ್ಲ ಅಭಿಯಾನ ದಿಹೊಂದುಂಡು. ಮಾತಾ ಕ್ಷೇತ್ರೋಡ್ಲ ತುಳು ಭಾಷೆನು ಅಧಿಕೃತವಾದ ಘೋಷಣೆ ಮಲ್ತದು ಒತ್ತೊನೆರೆ ಕೆಂಡೊನ್ನವು ಈ ಟ್ವಿಟ್ದ ಉದ್ದೇಶ. ಕರ್ನಾಟಕ ಕೇರಳುಡು ತುಳು ಭಾಷೆನು ಅಧಿಕೃತ ಭಾಷೆಯೆಂದು ಘೋಷಣೆ ಮಲ್ಪರೆ ಈ ಅಭಿಯಾನ ಕೆಲ್ಮೆ ಪಡೆವಡು ಮಾತಿರ್ಲ ಪಾಲ್ದೆ ತೊನ್ಲೆ. ಕುಡ್ಲದ ಕದ್ರ ಮೈದಾನದ ಕೈತಲು ಬಾರಿ ಬಿಲೆತ LSD ಡ್ರಗ್ಸ್ ಮಾರೊಂದಿತ್ತಿನ ಕೇರಳ ಕೋಜಿಕೋಡ್ದ ಆರೋಪಿ ಮೊಹಮ್ಮದ್ ಅಜಿನಾಜ್ನು ಪತ್ತದಿನ 14,80,000 ರೂಪಾಯಿ ಬೆಲೆತ 840 LSD ಸ್ಟ್ರಿಪ್ಲೆನು ಸ್ವಾಧೀನಗುದೆ ತೊಂದುನೊಂದು ಕುಡ್ಲದ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಕುಡ್ಲಡ್ ಸುದ್ದಿಕೂಟೋಡು ತೆರಿಪಾದೆರ. ಕುಡ್ಲ ನಗರ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಕುಡ್ಲಡ್ ಸುದ್ದಿ ಮಾಧ್ಯಮದ ಕ್ರೀಡಾ ಪಾತಿರ್ದು ಕುಡ್ಲಡ್ LSD ಡ್ರಗ್ ಸ್ಟ್ರಿಪ್ಲೆನು ಬಾರಿ ಬಿಲೆಕ್ ಮಾರುಂದಿತ್ತಿನ ಕೇರಳ ಕೋಜಿಕೋಡದ ಆರೋಪಿನ ನಗರ ಪೊಲೀಸರು ಕದ್ರಡು ಬಂಧನ ಮಲ್ತದು ಈ ಬಗೆಟ್ ತಿರಿಪಾದೆರ. 25 ವರ್ಷ ಪ್ರಾಯದ ಮೊಹಮ್ಮದ್ ಅಜಿನಾಸ್ನ ಬಂಧನ ಮಲ್ತದು ಆಯಡ್ದು 14,80,000 ರೂಪಾಯಿ ಬೆಲೆತ 840 LSD ಸ್ಟ್ರಿಪ್ಲೆನು ಸ್ವಾಧೀನಗುದೆ ತೊಂದುಂಡು. ಕದ್ರಾ ಮೈದಾನದ ಕೈತಲು ಗಿರಾಕಿಲೆಗು ಕಾತೊಂದು ಪುನಃ ನಿಘಂಟದ ಮಾಹಿತಿ ಇದೆ ತೊಂದು PSI ಪ್ರದೀಪ್ TR ಬೊಕ್ಕ ಪೊಲೀಸರು ಕಾರ್ಯಾಚರಣೆ ನಡಪಾದು ಪತ್ತದೆರ. ಕೇರಳ ಗೋವಾ ಕುಡ್ಲಡ್ ನಡಪುನ ಹೈ ಎಂಡ್ ಪಾರ್ಟಿಲೆಗು ಬೊಕ್ಕ ಗಿರಾಕಿಲೆಗು LSD ಡ್ರಗ್ಸ್ ಒದಗಾವುದಿತ್ತೆ. ಆಯಡ ಒಂದು ಮಲ್ಲ ಮಟ್ಟುಡು ಉಪ್ಪುನಗ ಆಯನ ಸಂಪರ್ಕಡು ಪೆಡ್ಲರ್ ಬೊಕ್ಕ ಗಿರಾಕಿಲಿನ ಸಂಪರ್ಕಲ ಮಲ್ಲ ಮಟ್ಟುಡು ಉಪ್ಪುನ ಸಾಧ್ಯತೆ ಉಂಡು. ಆ ಬಗೆಟ್ ತನಿಖೆ ಸಾಗುಣೊಂದು ಶಶಿಕುಮಾರ್ ಪಂಡೆರ. ಈ ಕಾರ್ಯಾಚರಣೆ ನಡಪಾಯಿನ ಪೊಲೀಸರಿನ ಕೂಟವು 10,000 ರೂಪಾಯಿ ಇನಾಮ್ ಕೊಡ್ತೆರ. ಸುಮಾರು 840 ಸ್ಟ್ರಿಪ್ಸ್ 840 ಸ್ಟ್ರಿಪ್ಸ್ LSD ಅಂದರೆ ಲೈಸರ್ಜಿಕ್ ಆ್ಯಸಿಡ್ ಡೈಇಥೈಲ್ ಅಮೈಡ್ ಅಂತ. ಇದು ಒಂದು ಪ್ರಾಹಿಬಿಟೆಡ್ ಡ್ರಗ್ಗು, ಹ್ಯಾಲಿಸಿನೋಜಿಕ್ ಡ್ರಗ್ಗು. ಇದು ಪರ್ ಸ್ಟ್ರಿಪ್ಪು ಅಪ್ರಾಕ್ಸಿಮೇಟ್ಲಿ 2,000 to 6,000 rupees. ಅದು ಮಾರ್ಕೆಟ್ ಅವೈಲಬಿಲಿಟಿ ಪ್ಲಸ್ ಯಾರು ಕೊಂಡ್ಕೊಳೋದು ಕೆಪಾಸಿಟಿ ಅದ್ರ ಬೇಸಿಸ್ ಮೇಲೆ 2,000 to 6,000 ರೂಪಾಯಿವರೆಗೂ ಒಂದು ಸ್ಟ್ರಿಪ್ ಮಾರಾಟ ಆಗಿರುವಂಥದ್ದು ನಮಗೆ ಮಾಹಿತಿ ಇದೆ. ಒಟ್ಟು 840 ಸ್ಟ್ರಿಪ್ ಅಂದರೆ ಇದರ ಒಟ್ಟು ಟೋಟಲ್ ಮೊತ್ತ 14,80,000ವರೆಗೂ ಆಗುವಂಥ ಸಾಧ್ಯತೆ ಇದೆ. ಇದನ್ನು ಮೊಹಮ್ಮದ್ ಅಜಿನಾಸ್ ಅನ್ನೋಂಥ ಒಬ್ಬ ವ್ಯಕ್ತಿ, ಸುಮಾರು 25 ವರ್ಷ, ಈತ ಕೇರಳದ ಕ್ಯಾಲಿಕಟ್ ಜಿಲ್ಲೆಗೆ ಬಿಲಾಂಗ್ ಆಗ್ತಾನೆ. ಮಂಗಳೂರಲ್ಲಿ ಇವನು ಒಡನಾಟ ಇಟ್ಕೊಂಡಿದ್ದಾನೆ. ಇಲ್ಲಿನ ಕಾಲೇಜ್ ವಿದ್ಯಾರ್ಥಿಗಳು ಮತ್ತು ಹೈ ಎಂಡ್ ಗೆಟ್ ಟುಗೆದರ್ಸಲ್ಲಿ ಮತ್ತು ಹೈ ಎಂಡ್ ಕನ್ಸ್ಯೂಮರ್ಸ್ ಯಾರಿದ್ದಾರೆ ಅವ್ರುಗಳಿಗೆ ಇದನ್ನು ಸಪ್ಲೈ ಮಾಡುವಂಥದ್ದು ಮಾಡ್ತಾಯಿದ್ದ. ಈತನ ಇಂಟ್ರಾಗೇಷನಲ್ಲಿ ಈತ ಮಂಗಳೂರು ನಗರ, ಕಾಸರಗೋಡು, ಕೇರಳದ ಕೆಲವು ಊರುಗಳು, ಅದೇ ರೀತಿಯಾಗಿ ಗೋವಾದಲ್ಲಿ ಕೆಲವು ಕ್ಲೈಂಟ್ಸ್ಗೆ ಕೂಡ ನಾನು ಕೊಟ್ಟಿದ್ದೀನಿ ಅನ್ನುವಂಥದ್ದು ಹೇಳ್ತಾನೆ. ಈಗಷ್ಟೇ ಅವನ್ನ ವಶಕ್ಕೆ ತೊಗೊಂಡು ನಾವು ಇಂಟ್ರಾಗೇಷನ್ ಮಾಡ್ತಾಯಿದ್ದೀವಿ. ಯಾರಿಂದ ಅವನು ಅದನ್ನು ಪಡ್ಕೋತಾ ಇದ್ದ, ಯಾವ ರೂಪದಲ್ಲಿ ಪಡ್ಕೋತಾ ಇದ್ದ, ಮತ್ತು ಇಲ್ಲಿ ಯಾರ್ಯಾರು ಅವನ್ನ ಕನ್ಸ್ಯೂಮರ್ಸು. 840 ಸ್ಟ್ರಿಪ್ಸ್ ಅಂದರೆ ತುಂಬ ಹ್ಯೂಜ್ ಕ್ವಾಂಟಿಟಿ ಆಗುತ್ತೆ. ಅದರ ಮತ್ತೆ ಅವನೇನಾದರೂ ಬೇರೆ ಹುಡುಗರನ್ನ ಇಟ್ಕೊಂಡು ಮಾರಾಟ ಮಾಡ್ತಾ ಇದ್ದ ಪೆಡ್ಲರ್ಸ್, ಅವ್ರ ಬಗ್ಗೆ ಕೂಡ ಮಾಹಿತಿ ಪಡ್ಕೋಬೇಕಾಗಿದೆ. ಕೋಟಿಗಟ್ಟಲೆ ಖರ್ಚು BR ಶೆಟ್ಟಿ ಸಂಸ್ಥೆದ ಕುಲು ಕಟ್ಟದಿನ ಒಡಿಪುದ 200 ಹಾಸಿಗೆಲಿನ ಪೊಂಜು ಬೊಕ್ಕ ಜೋಕ್ಲೆನ ಆಸ್ಪತ್ರೆಯನ್ನು ಸರ್ಕಾರಗೂ ದಾನ ಕೊರ್ಪೆ ಅಂತ ತೆರಿಪಾದೆರ. ಏರು ನಡಪಾವನ ದುಂಬರಿಪುನ ಅಂಡಲ ಇತ್ತೆರ್ಲ ಎಡ್ಡೆ ಸೇವೆ ಒದಗಾವಡು ಒಂದು ತನ್ನ ಒತ್ತಾಯಾಂದು ಮಾಜಿ ಮಂತ್ರಿ ಪ್ರಮೋದ್ ಮಧ್ವರಾಜ್ ಒಡಿಪುಡು ಪಾತೆರ್ದು ಪಂಡೆರ.
ಮಾಜಿ ಮಂತ್ರಿ ಪ್ರಮೋದ್ ಮಧ್ವರಾಜ್ ಒಡಿಪುಡು ಪಾತಿರ್ದು ಒಡಿಪುದ ಸರಕಾರಿ ಪೊಂಜೋಬೊಕ್ಕ ಜೋಕ್ಲೆನ ಆಸ್ಪತ್ರೆದ ವಿಚಾರದ ಬಗ್ಗೆ ಸ್ವರಲಕ್ಕಾದಿರ. ಡಾಕ್ಟರ್ ಬಿಆರ್ ಶೆಟ್ಟಿ 200 ಹಾಸಿಗೆದ ಅಂತಾರಾಷ್ಟ್ರೀಯ ಗುಣಮಟ್ಟದ ಪೊಂಜೋಬೊಕ್ಕ ಜೋಕ್ಲೆನ ಸರಕಾರಿ ಆಸ್ಪತ್ರೆ ಕಟ್ಟಾದು ಕೊರ್ಪೆಂದು ಪಂಡದು ಸರಕಾರದೊಟ್ಟಿಗೆ ಚರ್ಚೆ ಮಲ್ತದು ಆಸ್ಪತ್ರೆಡು ಧರ್ಮಗೂ ಮರ್ದು ಒದಗಾವಣೊಂದು ಪಂಡದಿತ್ತೆರ. ಸರಕಾರಗೂ ಕೇಂಡೊಂದು 400 ಹಾಸಿಗೆಲೆನ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಟ್ಟದು ಕೊರ್ಪೆಂದು ಸರಕಾರದ ಒಟ್ಟುಗೂ ಒಪ್ಪಂದ ಮಲ್ತೊಂದೆರ. ತನಕ ಜನಕ್ಲೆಗ್ ವ್ಯವಸ್ಥೆದ ಸಜ್ಜಿದ ಆಸ್ಪತ್ರೆ ಕಟ್ಟದು ಕೊರಡುಂದು ಆಸೆ ಇತ್ತಂಡ. ಅವೇನು ಸರಕಾರಿ ಬೊಕ್ಕ ಖಾಸಗಿ ಜತೆ ಸೇರಿಗೆಡು ಕಟ್ಟದು ಲೋಕಾರ್ಪಣೆ ಮಲ್ತದಿತ್ತಂಡ. ಕೋಟಿಗಟ್ಲೆ ಖರ್ಚಿಡು ಬಿಆರ್ ಶೆಟ್ಟಿ ಸಂಸ್ಥೆದಕುಲು ಕಟ್ಟದಿನ 200 ಹಾಸಿಗೆಲೆನ ಆಸ್ಪತ್ರೆನ ಸರಕಾರಗೂ ದಾನ ಕೊರ್ಪೆ ಎಂದು ತೆರಿಪಾದಿರ. ಈ ಆಸ್ಪತ್ರೆನ ಏರು ಬೋಡಾಂಡಲ ನಡಪಾವಡು ಅತ್ತಂಡ ದುಂಬರಿಯಡು ಇತ್ತೆ ಉಪ್ಪುನೇಡ್ಲ ಎಡ್ಡೆ ಸೇವೆ ದುಂಬರಿಯಡು ಎನ್ನ ಒತ್ತಾಯ ಅಂದು ಪ್ರಮೋದ್ ಮಧ್ವರಾಜ್ ಪಂಡಿರ. ಸರ್ಕಾರದ ತಡೆಯೋ ಶಾಸಕರ ತಡೆಯೋ ಅಥವಾ ಬಿ ಆರ್ ಶೆಟ್ಟರ ಹಣದ ಕೊರತೆಯೋ ನನಗೆ ಗೊತ್ತಿಲ್ಲ, ಅದು ಇನ್ನೂ ಮೇಲೆ ಬಂದಿಲ್ಲ. ಈಗ ಬಿ ಆರ್ ಶೆಟ್ಟಿಯವರು ನನ್ನ ಹತ್ರ ಆ ಆಸ್ಪತ್ರೆಯನ್ನು ನಡೆಸಲಿಕ್ಕಾಗೋದಿಲ್ಲ, ಸರ್ಕಾರವೇ ನಡೆಸಲಿ ಅಂತ ಪತ್ರವನ್ನು ಬರೆದಿದ್ದಾರೆ. ಈಗ ನಂದು ಆಗ್ರಹ ಏನಂದರೆ, ಒಳ್ಳೆಯ ಸೇವೆ ಸಿಗ್ತಾಯಿತ್ತು, ಪಂಚತಾರ ವ್ಯವಸ್ಥೆ ಅಡಿಯಲ್ಲಿ ಬಡವರಿಗೆ ಒಳ್ಳೆಯ ಸೇವೆ ಸಿಗ್ತಿತ್ತು. ಆ ಸೇವೆ ನಿರಂತರವಾಗಿ ನಡಿಬೇಕು. ಅದನ್ನು ಬಿ ಆರ್ ಶೆಟ್ಟಿ ನಡೆಸ್ತಾರೋ ಸರ್ಕಾರ ನಡೆಸ್ತಾರೋ ಅದು ನನಗೆ ಗೊತ್ತಿಲ್ಲ. ಅಂತೂ ಉಚಿತವಾದ ಧರ್ಮಾರ್ಥವಾದ ಸೇವೆ ನಡಿಬೇಕು ಎಂಬುದು ನನ್ನ ಒಂದು ಆಗ್ರಹ. ಯಾಕಂದರೆ ಅದು ನನ್ನ ಕನಸಾಗಿತ್ತು. ಒಂದು ಉತ್ತಮವಾದಂಥ ಒಂದು ವ್ಯವಸ್ಥೆಯಡಿಯಲ್ಲಿ ಜನರಿಗೆ ಒಂದು ಉಚಿತವಾದ ಚಿಕಿತ್ಸೆ ಸಿಗಬೇಕು ಎಂಬತಕ್ಕಂಥ ನನ್ನ ಕನಸಾಗಿತ್ತು. ಇವತ್ತು ಅದನ್ನು ಮಾಡ್ಕೊಂಡು ಹೋಗಬೇಕು. ಇವತ್ತು ರಘುಪತಿ ಭಟ್ರು ಸರ್ಕಾರಕ್ಕೆ ನಡೆಸಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಪ್ರಾಯಶಃ ಅವರು ಶಾಸಕರಾಗಿ ಸರ್ಕಾರದ ಪರವಾಗಿ ಮಾತಾಡೋದಕ್ಕೆ ನನ್ನ ಆಕ್ಷೇಪ ಇದೆ. ಯಾಕಂದರೆ ಸರ್ಕಾರ ತೀರ್ಮಾನ ಮಾಡಬೇಕದಕ್ಕೆ ಶಾಸಕರು ತನ್ನದೇ ತೀರ್ಮಾನ ಕೊಡೋದು ಅಷ್ಟು ಸಮಂಜಸವಾಗಿ ಕಾಣೋದಿಲ್ಲ. ನಾನು ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ದೇನೆ, ಒಂದು ವೇಳೆ ಬಿ ಆರ್ ಶೆಟ್ಟಿ ನಡೆಸದಿದ್ದರೆ ಎಲ್ಲ ರೆಡಿಯಾಗಿದೆ, ಸರ್ಕಾರ ಇದೆ, ಕಟ್ಟಡ ಇದೆ, ಸರ್ಕಾರ ಇದೆ, ಬೆಡ್ಗಳಿದೆ, ಆಪ್ರೇಷನ್ ಥಿಯೇಟರ್ ಇದೆ, ಎಲ್ಲವೂ ಇದೆ. ಒಂದು 200 ಬೆಡ್ಡಿನ ಆಸ್ಪತ್ರೆ ನಡೆಸುವ ತಾಕತ್ತು ಸರ್ಕಾರಕ್ಕಿಲ್ವಾ? ಈಗ ಎಷ್ಟು ಸಾವಿರಾರು ಆಸ್ಪತ್ರೆಗಳನ್ನು ನಡೆಸುವಂಥ ಸರ್ಕಾರ ಒಂದು 200 ಬೆಡ್ಡಿನ ಎಲ್ಲ ಸುಸಜ್ಜಿತವಾದ ವ್ಯವಸ್ಥೆ ಇರುವಂಥ ಸರ್ಕಾರ ಒಂದು ಆಸ್ಪತ್ರೆ ನಡೆಸಲಿಕ್ಕೆ ಆಗೋದಿಲ್ಲ ಅಂದರೆ ನಾವೇನು ರಘುಪತಿ ಭಟ್ರನ್ನು ಹೋಗಿ ಸಿಸೇರಿಯನ್ ಆಪ್ರೇಷನ್ ಮಾಡಿ ಅಂತ ಹೇಳೋದಿಲ್ಲ. ಸರ್ಕಾರ ಅದಕ್ಕೆ ಬೇಕಾದಂಥ, ಈಗ ಅಲ್ಲಿ ಸುಮಾರು 60-70 ಸ್ಟಾಫ್ ಇದ್ದಾರೆ, ಅವರನ್ನೇ ಮುಂದುವರ್ಸ್ಕೊಂಡು ಹೋಗಲಿ, ಕಾಂಟ್ರಾಕ್ಟ್ ಬೇಸಿಸ್ನಲ್ಲಿ ಮುಂದುವರ್ಸ್ಕೊಂಡು ಹೋಗಿ ಅವರಿಗೂ ಒಂದು ಉದ್ಯೋಗ ಸಿಗಬೇಕು. ಈಗಿನ ವ್ಯವಸ್ಥೆಯಲ್ಲಿ ಸರ್ಕಾರವೇ ಅವರ ಸಂಬಳ ಕೊಟ್ಟು ಸರ್ಕಾರವೇ ಅದರ ಖರ್ಚನ್ನು ಭರಿಸಿ ಸರ್ಕಾರವೇ ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಯಾಕಂದರೆ ಬಿ ಆರ್ ಶೆಟ್ಟರು ಈಗಾಗಲೇ ನನ್ನ ಹತ್ರ ನಡೆಸಲಿಕ್ಕಾಗೋದಿಲ್ಲ ಅಂತ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ದುಂಬಾಳ್ತಿದ್ದ ಕೇಂದ್ರ ಸರ್ಕಾರ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಬೆಲೆ ಏರಿನ ಎದುರು ಕಾಂಗ್ರೆಸ್ ಪಕ್ಷ ಪ್ರತಿಭಟನೆ ನಡಪೊಂದಿದ್ದು ಶನಿವಾರ ಕಾಂಡೆ ಪಾಣೇರು ಬ್ಲಾಕ್ದ ನಿಲೆಟ್ ಪಕ್ಷ ಬಿಸಿ ರೋಡ್ ಕೈಕಂಬದ ಪೆಟ್ರೋಲ್ ಪಂಪದ ಎದುರು ಪ್ರತಿಭಟನೆ ನಡಪಾಂಡ್. ಮಾಜಿ ಮಂತ್ರಿ ರಮನಾಥ್ ರೈ, ಜಿಲ್ಲಾ ಪಂಚಾಯತ್ ಸದಸ್ಯರು ಎಂಎಸ್ ಮೊಹಮ್ಮದ್ ಪಾಲ್ದೆತೊಂಡೆರ. ಯುವ ಕಾಂಗ್ರೆಸ್ ಪಾಣೇರು ಬ್ಲಾಕ್ದ ನಿಲೆಟ್ ಡೀಸೆಲ್ ಪೆಟ್ರೋಲ್ ಅಟ್ಟಿಲ್ ಗ್ಯಾಸ್ ಬೆಲೆ ಏರಾಯ್ನ ಪ್ರಧಾನಿ ನರೇಂದ್ರ ಮೋದಿ ದುಂಬಾಳ್ತಿದ ಬಿಜೆಪಿ ಸರ್ಕಾರಗೂ ಎದುರಾದ ನೂದು ನಾಟ್ಔಟ್ ಪ್ರತಿಭಟನೆ ಶನಿವಾರ ಕಾಂಡೆ ಬಿಸಿ ರೋಡು ಕೈಕಂಬ ಕೈತಲ್ದ ಪೆಟ್ರೋಲ್ ಪಂಪ್ದ ಎದುರು ನಡೆತದ. ಮಾಜಿ ಮಂತ್ರಿ ಬಿ ರಮಾನಾಥ್ ರೈ ಪ್ರತಿಭಟನೆಡು ಪಾಲ್ದೆತ್ತೊಂದು ಪಾತಿರ್ದು ಎಂಕ್ಲೆನ ಸರ್ಕಾರ ಒಪ್ಪುನಗ ಪೆಟ್ರೋಲ್ ಬೆಲೆ ಏರ್ನಗ ಬೊಬ್ಬೆ ಪಾಡೊಂದಿತ್ತಿನ ಬಿಜೆಪಿ ದಕುಲು ಇತ್ತೆ ಮನಿ ಪುಜೆರ ತೈಲ ಬೆಲೆ ಕಮ್ಮಿ ಮಲ್ಪಡು ಅಪ್ಪಗ ತನ್ನತಿಗೆ ಮಾತ ಬೆಲೆಲ ತಗ್ಗುಣು ಒಂದು ಪಂಡೆರ. ಇವತ್ತು ನಿರಂತರವಾಗಿ ಪೆಟ್ರೋಲ್ ಡೀಸೆಲ್ ದರ ಜಾಸ್ತಿ ಮಾಡ್ತಾ ಇದೆ. ಈ ಕೊರೋನಾ ವೈರಸ್ ಇರುವಂಥ ಕಾಲದಲ್ಲಿ ಕೂಡ ಇವತ್ತು ಅನೇಕ ಸರಿ ಈ ಪೆಟ್ರೋಲ್ ಡೀಸೆಲ್ ದರವನ್ನು ಜಾಸ್ತಿ ಮಾಡಿದ್ದಾರೆ. ಆದ್ದರಿಂದಾಗಿ ನಾವು ಇವತ್ತು ಈ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಈ ಪೆಟ್ರೋಲ್ ದರವನ್ನು ನೀವು ತಗ್ಗಿಸಬೇಕು, ಕಡಿಮೆ ಮಾಡಬೇಕು. ಬಹುಶಃ ಎಲ್ಲ ವಸ್ತುಗಳ ಕ್ರಯ ಜಾಸ್ತಿ ಯಾಕೆ ಆಗುತ್ತೆ ಅಂತ ಹೇಳಿದರೆ, ಈ ಪೆಟ್ರೋಲ್ ಡೀಸೆಲ್ ದರ ಜಾಸ್ತಿ ಆದ ತಕ್ಷಣ ಎಲ್ಲ ಜೀವನಾವಶ್ಯಕ ವಸ್ತುಗಳ ಬೆಲೆ ಜಾಸ್ತಿ ಆಗಿದೆ. ನಾಯಕ ಎಂಎಸ್ ಮೊಹಮ್ಮದ್ ಪಾತಿರ್ದು ಕಾಂಗ್ರೆಸ್ ಸರ್ಕಾರ ಒಪ್ಪನಗ 25 ಪೈಸೆ ಪೆಟ್ರೋಲ್ಗೆ ಏರ್ನಗ ಸೈಕಲ್ ಮುಟ್ಟುದು ಪ್ರತಿಭಟನೆ ಮಲ್ತದಿನ ಡಿವಿ ಸದಾನಂದ ಗೌಡ್ರು ಇತ್ತೆ ಓಡೆ ಪೋತಿರಂದು ಕೂಂಗಿ ಮಲ್ತೆರ. ಇವತ್ತು ಆವತ್ತು ನಮ್ಮ ಯುಪಿಎ ಸರ್ಕಾರ ಇರುವಾಗ ಕೇವಲ ಒಂದು 50 ಪೈಸೆ 25 ಪೈಸೆ ದರ ಹೆಚ್ಚಾದ ಸಂದರ್ಭದಲ್ಲಿ ಇದೇ ಯಡಿಯೂರಪ್ಪ ಮತ್ತು ಡಿವಿ ಸದಾನಂದ ಗೌಡ ಮತ್ತು ಶೋಭಾ ಕರಂದ್ಲಾಜೆ
ಸೈಕಲ್ನಲ್ಲಿ ಏರಿ ಪ್ರತಿಭಟನೆ ಮಾಡಿದ್ದರೆ ನಾವು ಇವತ್ತು ಮರೀಲಿಕ್ಕೆ ಸಾಧ್ಯ. ಪಕ್ಷದ ಕಾರ್ಯಕರ್ತರು ಬಟ್ಟಲಗು ಬೊಟ್ಟುದು ಪ್ರತಿಭಟನೆ ನಡಪಾಯಿರು. ನರೇಂದ್ರ ಮೋದಿ, ಅಮಿತ್ ಶಾ, ನಳಿನ್ ಕುಮಾರ್ ಕಟೀಲ್ರೆನ ಮೋನೆದ ಪಡಿ ಹಚ್ಚಲಿನ ಮೋನೆಗೆ ಪಾಡ್ದು ಕಾರ್ಯಕರ್ತರು ಕ್ರಿಕೆಟ್ ಗೊಬ್ಬುದು ಕೇಂದ್ರ ಸರ್ಕಾರದ ನೀತಿಗೆ ಕೋಂಗಿ ಮಲ್ತಿರ. ಸೋಗಿಡು ಕುಲ್ಲುದು ಒಯ್ತದು ಬರ್ಪುನ ದಿನಕ್ಲೆಡು ಉಂದುವೇ ಗತಿ ಜನಕ್ಲೆಗೆ ಬರುವುದು ಬಿಜೆಪಿನ ದೂರಿಗೆರ. ಬೇಬಿ ಕುಂದರ್, ಪ್ರಕಾಶ್ ತುಂಬೆ, ಸುದೀಪ್ ಕುಮಾರ್ ಶೆಟ್ಟಿ ಇಂಚ ನಾಯಕರು ಪ್ರತಿಭಟನೆ ಪಾಲ್ದೆತ್ತೊಂಡೆರ. ಇತ್ತೆ ಕೊಡೋರ ಇನ್ನಿತ ಮಲ್ಲ ಸುದ್ದಿರು. ಒಡಿಪು ಜಿಲ್ಲೆಡು 5 ಹೆಚ್ಚ ಪಾಸಿಟಿವ್ ಇತ್ತಿನ ಗ್ರಾಮ ಇಡೀ ಲಾಕ್ಡೌನ್ ಮಲ್ತಿ ಬೊಕ್ಕ ಕಮ್ಮಿ ಆವಂದುಪ್ಪುನ ಕೊರೋನಾ ಸೀಕು ಒಂಜಿ ವರದಿ. ಕೇಂದ್ರ ಸರ್ಕಾರ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಬೆಲೆ ಏರಾಯನೆಕ್ ಬಾರಿ ಏವ್ರತೋಜೈನ ಕಾಂಗ್ರೆಸ್ ಪಕ್ಷ. ಪಾಣೇರು ಬ್ಲಾಕ್ ಕಾಂಗ್ರೆಸ್ ತನ್ನಿಲೆಟ್ಟು ಬಿಸಿ ರೋಡು ಕೈಕಂಬೋಡು ಪ್ರತಿಭಟನೆ. ನರಮಾಣ್ಯನ ಕಳ್ವ ಸಾಗಾವನ ಕೇಸಿಡು ಶ್ರೀಲಂಕಾದ 30 ಜನ ಸ್ವಾಧೀನಗೂ ಕುಡ್ಲಡು LSD ಡ್ರಗ್ಸ್ ಮಾರೊಂದಿತ್ತಿನ ಮೊಹಮ್ಮದ್ ಅಜ್ನಾಸ್ ಬಂಧನ. ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್. ಬಜರಂಗದಳ ಬೊಕ್ಕ ವಿಶ್ವ ಹಿಂದೂ ಪರಿಷತ್ ಸಮಾಜ ಸೇವೆ ಕುಡ್ಲಡು ಕೊರೋನಾ ಸೀಕಡು ತೀರ್ನಕ್ಲೆನ ಪುಣತ ಮಾತಾ ಕಾರ್ಯಲೆನು ಧರ್ಮಗು ನಡಪಾದು ಜಿಲ್ಲೆಡು ಪೆರ್ಮೆಗು ಸಂದದಿನ ಬಗೆಟ್ ಒಂಜಿ ವರದಿ. ಇಡೆಗು ಇನ್ನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ಸೊಲ್ಮೆಲು.